ನಮಸ್ಕಾರ ವೀಕ್ಷಕರೇ, ಸಮಸ್ತ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೀಗ ದೀಪಾವಳಿ ಹಬ್ಬ ನಾಡಿನೆಲ್ಲೆಡೆ ಕೂಡ ನಡೀತಾ ಇದೆ. ಪ್ರತಿ ವರ್ಷವೂ ಕೂಡ ದೀಪಾವಳಿ ಹಬ್ಬ ಸಂಭ್ರಮದಿಂದ ಮನೆ ಮಾಡ್ತದೆ. ಇದ್ರ ಜೊತೆ ದೀಪಾವಳಿ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು, ಇಂದಿನ ಆಚರಣೆಗೂ ಹಿಂದಿನ ಆಚರಣೆಗೂ ಇರುವಂತಹ ವ್ಯತ್ಯಾಸಗಳೇನು, ಇದ್ರ ಬಗ್ಗೆ ನನ್ನ ಜೊತೆ ಮಾತನಾಡಲು ಸೋದೆ ಮಠದ ಆಸ್ಥಾನದ ವಿದ್ವಾಂಸರಾಗಿರುವಂತಹ ಡಾಕ್ಟರ್ ಎಂ ಉದಯ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಮೊದಲಿಗೆ ನಿಮಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ. ಸರ್ ಮೊದಲಿಗೆ ಹೇಳೋದಾದರೆ ಇಂದಿನ ಕಾಲಕ್ಕೂ ಇವತ್ತಿನ ಕಾಲಕ್ಕೂ, ಅಂದರೆ ಹಿಂದಿನ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ದೀಪಾವಳಿ ಹಬ್ಬದ ಆ ಒಂದು ಡಿಫರೆನ್ಸ್ ಏನು ಅಂತ. ತಮಸೋಮ ಜ್ಯೋತಿರ್ಗಮಯ, ನಮ್ಮ ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಕೊಡುವಂತಹ ಒಂದು ಪ್ರತೀಕವೇ ದೀಪಾವಳಿ. ಅಂತಹ ದೀಪಾವಳಿ ಹಬ್ಬ ಅದು ಕೇವಲ ಈಗ ಮಾತ್ರ ಅಲ್ಲ, ಮತ್ತೆ ಪುರಾಣ ಕಾಲದಲ್ಲೂ ಕೂಡ ಅದನ್ನು ಉಲ್ಲೇಖ ಮಾಡ್ತಾರೆ. ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ಈ ದೀಪಗಳ ಆರಾಧನೆ ಆಗತ್ತೆ. ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಹಿಂದೆ ಯಾವೆಲ್ಲ ಆಚರಣೆಗಳು ಮಾಡ್ತಾ ಇದ್ರು ಅದರ ಬಗ್ಗೆ ಎಲ್ಲ ತಿಳ್ಕೊಂಡು ಅಥವಾ ಹಿರಿಯರ ಮಾರ್ಗದರ್ಶನದಲ್ಲಿ ಅದರ ಹಿಂದೆ ಒಂದು ಆಧ್ಯಾತ್ಮಿಕವಾದ ಹಿನ್ನೆಲೆಯಲ್ಲಿ ಶ್ರದ್ಧೆಯಿಂದ ಮಾಡ್ತಾ ಇದ್ರು. ಇವತ್ತು ನೀವು ಗಮನಿಸಿರ್ಬೋದು, ಏನೇ ಹೇಳಿ ಅಯ್ಯೋ ಈಗಿನವರಿಗೆ ಶ್ರದ್ಧೆ ಇಲ್ಲ, ನಾವು ಹೇಳಿದ್ದಕ್ಕೆ ಮಾಡ್ತಾರೆ ಅಂತ. ಅದಕ್ಕೆ ಕಾರಣರು ಯಾರು ಕೇಳಿದ್ರೆ ನಾವೇ. ಏನು ಕೇಳಿದ್ರೆ, ಏನಾದ್ರೂ ಕೇಳಿದ್ರೆ ನಿಂಗದು ಗೊತ್ತಿಲ್ಲ, ಸುಮ್ಮನೆ ಕೂತ್ಕೋ, ನನ್ನ ಅಜ್ಜೆ ಹೇಳಿದ್ದಾರೆ, ಅಪ್ಪ ಮಾಡಿದ್ದಾರೆ, ನಾವು ಮಾಡ್ತಾ ಇದ್ದೇವೆ. ಯಾಕೆ ಮಾಡಬೇಕು ಅಂತ ಅದರ ಹಿಂದೆ ಹಿನ್ನೆಲೆ ವಿಚಾರ ಮಾಡದೆ ಇದ್ದದ್ರಿಂದ ನಮಗೆ ಅದರಲ್ಲಿ ಅಷ್ಟೊಂದು ತನ್ಮಯತೆ ಬರ್ತಾ ಇಲ್ಲ. ಮಕ್ಕಳಿಗೂ ಹಾಗೆ ನಾವೆಲ್ಲ ಈಗ ಏನಾಗಿದೆ ಕೇಳಿದ್ರೆ, ಕೂಡು ಕುಟುಂಬ ಎನ್ನುವಂಥದ್ದು ನಾಶ ಆದದ್ರಿಂದ ಯಾವ ಹಬ್ಬ ಆಚರಣೆಗಳು ಕೂಡ ಯಾಕೆ ಮಾಡ್ಬೇಕು, ಏನು ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಎಲ್ರೂ ಕೂಡ ಅವರವರ ಜೀವನದ ಧಾವಂತದಲ್ಲಿ ಓಟಾಡ್ತಾ ಇದ್ದೇವೆ. ಯಾರಿಗೂ ಪುರ್ಸೋತಿಲ್ಲ, ದೇವರಿಗೆ ಟೈಮ್ ಕೊಡ್ಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಹಾಗಾಗಿ ಆಚರಣೆಗಳ ಹಿಂದಿನ ತತ್ವಗಳು ಅದು ಮರೆಮಾಚ್ತಾ ಇದೆ, ಅಷ್ಟೇ ವ್ಯತ್ಯಾಸ. ಹಿಂದಿನವರು ಮಾಡ್ತಾ ಇದ್ರು, ಈಗಿನವರು ಮಾಡ್ತಾರೆ. ಅದು ಮಧ್ಯದ ಒಂದು ಕಾಲಘಟ್ಟದಲ್ಲಿ ನಾವು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇರಲಿಲ್ಲ. ಹಾಗಾಗಿ ಅದರದ್ದು ಜ್ಞಾನ ಎನ್ನುವಂಥದ್ದು ಕಡಿಮೆ ಆದದ್ರಿಂದ ಅದರಲ್ಲಿ ಆಸಕ್ತಿ ಎನ್ನುವಂಥದ್ದು ಕಡಿಮೆ ಆಯಿತು. ಮತ್ತೇನು ಆಯ್ತು ಕೇಳಿದ್ರೆ, ತೋರಿಕೆಯ ಆಡಂಬರದ ಅಬ್ಬರಗಳು ಅದು ಜಾಸ್ತಿಯಾಗಿ ಹೋಯ್ತು. ಇಷ್ಟೇ ವ್ಯತ್ಯಾಸ. ಅದಕ್ಕೋಸ್ಕರ ಇಂತಹ ಸ್ಪಂದನ ವಾಹಿನಿಗಳೆಲ್ಲ ಸ್ಪಂದಿಸಿದಾಗ, ಅದರ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡಾಗ ಖಂಡಿತ ಜನ ಅದರ ಬಗ್ಗೆ ತಿಳ್ಕೊಂಡು ಮಾಡ್ತಾರೆ. ಹಿಂದೂ ಅಷ್ಟೇ, ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಮತ್ತೆ ಮಾಡಿದ್ರಿಂದ ಏನು ಪ್ರಯೋಜನ, ಇದೆಲ್ಲ ತಿಳ್ಕೊಂಡು ಮಾಡ್ತಾ ಇದ್ರು. ಮಧ್ಯದ ಕಾಲಘಟ್ಟದಲ್ಲಿ ಏನಾಯ್ತು ಕೇಳಿದ್ರೆ, ಏನು ಅಂತ ಇಲ್ಲ, ಅಪ್ಪ ಹೇಳಿದ್ದಾರೆ ನಾವು ಮಾಡ್ಬೇಕು, ಪುರೋಹಿತರು ಹೇಳಿದ್ದಾರೆ ನಾವು ಮಾಡ್ಬೇಕು, ಅವರು ಹೇಳ್ತಾರೆ ನಾವು ಮಾಡ್ಬೇಕು, ಇಲ್ಲ ಅಂದ್ರೆ ಜನ ನಮ್ಮನ್ನು ನಾಸ್ತಿಕ ಅಂತ ತಿಳ್ಕೊಂಡಾರು ಅಂತ ಈ ರೀತಿಯ ಭಾವನೆ ಬೆಳೆದು ಹೋಯ್ತು ಮಧ್ಯ ಕಾಲಘಟ್ಟದಲ್ಲಿ. ಆದ್ರೆ ಈಗ ಮತ್ತೆ ಜನ ಪ್ರಶ್ನೆ ಮಾಡ್ಲಿಕ್ಕೆ ಆರಂಭ ಮಾಡಿದ್ದಾರೆ. ಪ್ರತಿಯೊಂದು ಕೂಡ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಮಾತ್ರ ಇಂದಿನ ಪೀಳಿಗೆ ಅದನ್ನು ಮಾಡ್ತಾರೆ. ನಿಮಗೆ ಉತ್ತರ ಸಿಕ್ಲಿಲ್ಲ ಹೇಳಿದ್ರೆ ಅದೆಲ್ಲ ಮೂಢನಂಬಿಕೆ ಅಂತ ಬಿಟ್ಟು ಬಿಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇಂತಹ ಒಂದು ವಿಚಾರಗಳು ನಡೆಯುವಂತದ್ದು ಉತ್ತಮ. ಹಾಗಾದ್ರೆ ದೀಪಾವಳಿ ಹಬ್ಬನ ಯಾಕಾಗಿ ಆಚರಿಸಬೇಕು, ದೀಪಾವಳಿ ಅಂದ್ರೆ ಏನು ಹಾಗಾದ್ರೆ ಅಂತ? ಇದಕ್ಕೆ ಭಾಗವತ ಒಂದು ಮಾತನ್ನು ಕೊಡ್ತದೆ, ಸೂರ್ಯೋ ಅಗ್ನಿ ಬ್ರಾಹ್ಮಣೋ ಗಾವಹ ಅಂತ. ಪೂಜೆ ಮಾಡಬೇಕು ಅಂತ ಆದ್ರೆ, ಅದಕ್ಕೊಂದು ದೇವರನ್ನು ಕಲ್ಪನೆ ಮಾಡಬೇಕು ಅಂತ ಆದ್ರೆ ಅದಕ್ಕೆಲ್ಲ ಪ್ರತೀಕಗಳು ಅಂತ ಕರಿತೇವೆ. ಈಗ ಒಂದು ನೋಡಿದ ಕೂಡಲೇ ನಮಗೆ ನೆನಪಾಗಬೇಕು, ದೇವರಿದ್ದಾರೆ ಅಂತ. ಸುಮ್ಮನೆ ಕಣ್ಣು ಮುಚ್ಚಿದ ಕೂಡಲೇ ಸರ್ವತ್ರ ವ್ಯಾಪ್ತನಾದಂತಹ ದೇವರ ಚಿಂತನೆ ಜನಸಾಮಾನ್ಯರಿಗೆ ಬರೋದಿಲ್ಲ. ಮೊದಲಿನ ಕಾಲದಲ್ಲಿ ಇತ್ತು, ಅವರು ಧ್ಯಾನ ಮಾಡಿಕೊಂಡು ಆ ಒಳಗಿದ್ದುಕೊಂಡು ಹೊರಗಿನ ಭಗವಂತ ಎಲ್ಲವನ್ನು ನೋಡ್ತಾ ಇದ್ರು. ಸ್ವಲ್ಪ ಕಾಲಘಟ್ಟ ಹೋದ ನಂತರ ನಮಗೇನಾದ್ರೂ ಒಂದು ಆಬ್ಜೆಕ್ಟ್ ಬೇಕು, ಇಲ್ಲದ್ರೆ ನಮಗೆ ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಆಗ ಶಾಸ್ತ್ರಕಾರರು ಕೊಟ್ಟರು, ಭಾಗವತ ಕೊಡ್ತದೆ, ಅಲ್ಲಿ ಬೇರೆ ಬೇರೆಗಳನ್ನು ಸೂರ್ಯ ಅಂತ, ಸೂರ್ಯನ ಉಪಾಸನೆ ಮಾಡಿ. ಸೂರ್ಯ ಮಂಡಲ ಇದ್ದಾನೆ, ಸೂರ್ಯ ಹೇಗೆ ಉರಿತಾನೆ, ಅದೇನು ಹೀಲಿಯಂ ಅಲ್ಲ, ಮತ್ತೆ ಅದು ಉರಿತಾ ಉಂಟು, ಯಾರು ಉರಿಸಿದವ, ಹಾಗಾದ್ರೆ ಉರಿಯುವ ಶಕ್ತಿ ಕೊಟ್ಟವ ಯಾರು? ಹಾಗಾದ್ರೆ ಸೂರ್ಯನ ಒಳಗೂ ಒಂದು ಶಕ್ತಿ ಉಂಟು, ಅವನನ್ನು ನಾರಾಯಣ ಅಂತ ಕರೆದ್ರು. ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಅಂತ ನರಸಿಂಹ ಪುರಾಣ ಕೊಡುತ್ತೆ. ಹೀಗೆ ಸೂರ್ಯನ ಉಪಾಸನೆ ಮಾಡುದು ಅದೆಲ್ಲವೂ ಕೂಡ ಬ್ರಾಹ್ಮಣರು ಗಾಯತ್ರಿ ಉಪಾಸನೆ ಇದೆಲ್ಲ ಮಾಡುವಂತದ್ದನ್ನು ನಾವು ಲೋಕದಲ್ಲಿ ಕಾಣ್ತೇವೆ. ಆಯ್ತು, ಹಗಲಿನ ಕಾಲದಲ್ಲಿ ಸೂರ್ಯ ಆಯ್ತು, ರಾತ್ರಿ ಕಾಲದಲ್ಲಿ ಹೇಗೆ ಉಪಾಸನೆ ಮಾಡುದು? ಅದಕ್ಕೋಸ್ಕರ ಹೇಳ್ತಾರೆ, ಸೂರ್ಯ ತಾನು ಅಸ್ತಮಿಸುವಾಗ ತನ್ನಷ್ಟು ಬೆಳಕನ್ನು ಅಗ್ನಿಯಲ್ಲಿ ಇಟ್ಟು ಹೋದಂತೆ, ತನ್ನ ತೇಜಸ್ಸನ್ನು. ಹಾಗಾಗಿ ಅಗ್ನಿ ಎನ್ನುವಂಥದ್ದು ಸೂರ್ಯನಿಗೆ ಸಮಾನವಾದ ಇನ್ನೊಂದು ಪ್ರತೀಕ. ಹಾಗಾಗಿ ಎರಡನೇದ್ದು ಸೂರ್ಯೋ ಅಗ್ನಿ ಅಂತ ಕೊಟ್ರು. ಅಗ್ನಿಯಲ್ಲಿ ದೇವರನ್ನು ಚಿಂತನೆ ಮಾಡಿ ಅಂತ ಅದೇ ಯಜ್ಞ ಯಾಗಾದಿಗಳಾಗಿ ಅದು ಡೆವಲಪ್ ಆಯಿತು. ಹಿಂದೆಲ್ಲ ಗೃಹಸ್ಥ ಅಂತ ಶಬ್ದ ಪ್ರಯೋಗ ಮಾಡ್ತೇವೆ. 3 ರೀತಿಯಾದಂಥ ಅಗ್ನಿಯನ್ನು ಶಾಸ್ತ್ರ ಉಲ್ಲೇಖ ಮಾಡುತ್ತೆ. ಗಾರ್ಹಪತ್ಯ, ಆವಹನೀಯ, ಇನ್ನೊಂದು ದಾಕ್ಷಿಣಾತ್ಯ ಅಂತ. ಈ ಗಾರ್ಹಪತ್ಯ ಅಂತ ಕೇಳಿದ್ರೆ ಅದು ಯಜ್ಞದಲ್ಲಿ ಅದನ್ನು ಉಪಯೋಗವೆಲ್ಲ ಮಾಡ್ತಾ ಇದ್ರು. ಮದುವೆ ಆದಾಗ ತನ್ನ ಹೆಂಡತಿ ಮನೆಯಿಂದ ಆ ಅಗ್ನಿಯನ್ನು ಹಿಡ್ಕೊಂಡು ಬರ್ತಾ ಇದ್ರು. ಆ ಅಗ್ನಿಯನ್ನು ಹಿಡ್ಕೊಂಡು ಬಂದದ್ರಿಂದ
ಗಾರ್ಹಪತ್ಯ ಅಗ್ನಿ ಬಂದದ್ರಿಂದ ಅವಳಿಗೆ ಗೃಹಿಣಿ ಅಂತ ಹೆಸರು. ಅವಳು ಗೃಹಿಣಿ ಆದದ್ರಿಂದ ಇವನು ಗೃಹಸ್ಥ ಅಂತ ಆದ. ಈ ಅಗ್ನಿ ತಾನು ಮದುವೆಯಾದ ಹೊತ್ತು ಇಟ್ಟುಕೊಂಡ ಅಗ್ನಿ ತಾನು ಸಾಯುವವರೆಗೂ ಅದನ್ನು ರಕ್ಷಣೆ ಮಾಡಬೇಕು, ದಿನಾ ಉರಿಸ್ತಾ ಇರಬೇಕು. ಕೊನೆಗೆ ತಾನು ಮೃತನಾಗುವಾಗ ಮನಸ್ಸು ಅಂತ್ಯ ಸಂಸ್ಕಾರಗಳು ಕೂಡ ಅದೇ ಅಗ್ನಿಯಿಂದ ಮಾಡುವಂತದ್ದು ಅಂತ. ಇದೆಲ್ಲ ಅಗ್ನಿಹೋತ್ರದ ಪ್ರಕ್ರಿಯೆಗಳು ಹಿಂದೆ ನಡೀತಿತ್ತು. ನಮ್ಮ ಹತ್ರ ಸಾಧ್ಯ ಇಲ್ಲ. ಅಗ್ನಿಯನ್ನು ಒಂದು ದಿನ ಅಗ್ನಿ ರಕ್ಷಣೆ ಮಾಡೋದೇ ಕಷ್ಟ. ಈಗ ಎಷ್ಟಾಗಿದೆ ಕೇಳಿದ್ರೆ ಮನೆಯಲ್ಲಿ ಅಗ್ನಿ ಹುಡುಕಿದ್ರೆ ಸಿಕ್ಕೋದಿಲ್ಲ, ಎಲ್ಲ ಗ್ಯಾಸ್ ಸ್ಟವ್ ಆದದ್ರಿಂದ ಅಂತಹ ಅಗ್ನಿಯನ್ನು ಕಾಣಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ಅಂತಹ ಅಗ್ನಿಯಲ್ಲಿ ಆರಾಧನೆ ಮಾಡುದು ಯಜ್ಞ ಯಾಗಾದಿಗಳಲ್ಲಿ ಬೆಳೀತಾ ಬಂತು. ಕೊನೆಯವರೆಗೆ ಎಲ್ಲಿವರೆಗೆ ಬಂತು ಕೇಳಿದ್ರೆ ದೀಪದಲ್ಲಿ ಒಂದು ಸಲ ಜ್ವಾಲೆಯನ್ನು ಬುರಿಸಿ ಅದರಲ್ಲಿ ಆರಾಧನೆ ಮಾಡುವವರೆಗೆ ಅದು ಸಂಕೋಚ ಆಗ್ತಾ ಬಂತು. ವಿಸ್ತೃತವಾದದ್ದು ಸಂಕೋಚ ಆಗ್ತಾ ಬಂತು. ಹಾಗಾಗಿ ದೀಪದಿಂದ ಮಾಡುವ ಆರಾಧನೆ, ದೀಪದಲ್ಲಿ ಮಾಡುವ ಆರಾಧನೆ, ದೀಪಗಳನ್ನು ಉರಿಸುವಂಥದ್ದು ಇದು ಹಿಂದಿನ ಕಾಲದಿಂದಲೂ ಕೂಡ ಬಂದಿತ್ತು. ಯಾಕೆ ಕೇಳಿದ್ರೆ ತಮಸೋಮ ಜ್ಯೋತಿರ್ಗಮಯ ಅಂತ ಅಸತೋಮ ಸದ್ಗಮಯ ಎನ್ನುವಂತ ಮಂತ್ರದಲ್ಲಿ ಕೇಳುತ್ತೇವೆ. ತಮಸ್ಸನ್ನು ಓಡಿಸುವಂತಹ ಒಂದು ಶಕ್ತಿ ಅದು ದೀಪಕ್ಕೆ ಇದೆ. ಹಾಗಾಗಿ ಅದನ್ನು ಪ್ರತೀಕವಾಗಿಟ್ಟುಕೊಂಡು ನಮ್ಮಲ್ಲಿರುವ ಅಜ್ಞಾನಗಳು ಎಲ್ಲ ಹೋಗಬೇಕು. ಇದು ಅಂತಲ್ಲ, ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೆ ಅದು ಹಿನ್ನೆಲೆಯನ್ನು ತಿಳ್ಕೊಂಡು ಆಸಕ್ತಿಯಿಂದ ನಾವು ಮಾಡಬೇಕು. ಇವತ್ತೇನು ಮಾಡ್ತೇವೆ, ಎಲ್ಲರೂ ಮಾಡ್ತಾ ಇದ್ದೇವೆ, ನಾವು ಮಾಡ್ತಾ ಇರ್ತೇವೆ. ಎಕ್ಸಾಂಪಲ್ ಆಗಿ ಒಂದು ಮದುವೆಯಲ್ಲಿ ರಿಂಗ್ ಹಾಕುದು ಅಂತ ಉಂಟು, ನಿಮಗೆ ಗೊತ್ತುಂಟು ಎಲ್ರಿಗೂ ಕೂಡ, ಎಂಗೇಜ್ಮೆಂಟ್ ರಿಂಗ್ ಅಂತ. ಅದು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಅದು ಸಾಮಾನ್ಯವಾಗಿ ನಾವೇನ್ ಹೇಳ್ತಾ ಅದೆಲ್ಲ ಫಾರಿನ್ ಸಿಸ್ಟಮ್, ನಮ್ಮಲ್ಲಿ ಹುಡುಗ ನಿಶ್ಚಯಕ್ಕೆ ಬರ್ಲಿಕ್ಕಿಲ್ಲ, ಹಾಗಾದ್ರೆ ಅದೆಲ್ಲ ಫಾರಿನ್ ಇದ್ದು ಬಂದದ್ದು ಅಂತ ಆಯ್ತು. ಆ ವಿದೇಶಿಗರು ಎಲ್ಲಿ ಹುಡುಕಿದ್ರು ಕೇಳಿದ್ರೆ ಅದು ನಮ್ಮಿಂದಲೇ ಅವರು ಕದ್ದದ್ದು. ಹೇಗೆ ಕೇಳಿದ್ರೆ ನೀವೆಲ್ಲ ಪೂಜೆ ಎಲ್ಲ ಮಾಡಿಸಿದ್ರೆ ಗೊತ್ತಿರ್ತದೆ. ಮೊದಲು ಭಟ್ರು ಏನ್ ಮಾಡ್ತಾರೆ ಕೇಳಿದ್ರೆ ಬಂದು ಪವಿತ್ರ ಕೊಡ್ತಾರೆ, ಆಚಮನೆ ಮಾಡಿ ಕೈಗೆ ಒಂದು ದರ್ಭೆದ್ದು ಪವಿತ್ರ ಹಾಕ್ತಾರೆ. ಈ ದರ್ಭೆ ಪವಿತ್ರ ಹಾಕ್ತಾರೆ, ಮತ್ತೆ ತೆಗಿಸುದು ಯಾವಾಗ ಕೇಳಿದ್ರೆ ಎಲ್ಲ ಆಗಿ ಕೃಷ್ಣಾರ್ಪಣ ಅಂತ ಹೇಳಿ ಇನ್ನು ಆಚಮನೆ ಮಾಡಿ ಅದನ್ನು ತೆಗಿರಿ ಅಂತ ಹೇಳ್ತಾರೆ. 3 ಸಲ ನೀರು ತಕೊಳ್ಳಿ, ಕೈಯಲ್ಲಿದ್ದ ಪವಿತ್ರ ತೆಗಿರಿ ಹೇಳಿದ್ರು. ಯಾಕೆ ಕೊಟ್ರು ಈ ದರ್ಭೆದ್ದು ಅಂತ? ಅದಕ್ಕೋಸ್ಕರ ಹೇಳ್ತಾರೆ ಈ ಬೆರಳಿನಲ್ಲಿ ಇದಕ್ಕೆ ಉಂಗುರ ಬೆರಳು ಅಂತ ಹೆಸರು. ಯಾಕೆ ಉಂಗುರ ಬೆರಳು ಅಂತ ಹೇಳ್ತಾರೆ ಕೇಳಿದ್ರೆ ಇಡ ಪಿಂಗಳ ಸುಷಿಮ್ನ ಎನ್ನುವಂತ 3 ನಾಡಿಗಳು ಕೂಡ ನಮ್ಮ ದೇಹದಲ್ಲಿ ಬಂದದ್ದು ಇಲ್ಲಿ ಕನೆಕ್ಟ್ ಆಗ್ತದೆ. ಹಾಗಾಗಿ ಇಲ್ಲಿ ಬಲ ಕೊಟ್ಟಾಗ ನಮಗೆ ಕಾನ್ಸಂಟ್ರೇಟ್ ಎನ್ನುವಂಥದ್ದಾಗುತ್ತದೆ, ಏಕಾಗ್ರತೆ ಬರ್ತದೆ. ಹಾಗಾಗಿ ಪೂಜೆಗೆ ಕೂತಾಗ ನಾನು ದೇವರ ಪೂಜೆ ಮಾಡ್ತೇನೆ ಅಂತ ಮೈಂಡ್ ಸೆಟ್ ಮಾಡಿಕೊಂಡು ಏಕಾಗ್ರತೆಯಿಂದ ಅಲ್ಲಿ ಇರಬೇಕು, ಮಧ್ಯದಲ್ಲಿ ಎಲ್ಲಿಯೂ ಹೋಗಬಾರದು. ಅದಕ್ಕೋಸ್ಕರ ಮಧ್ಯದಲ್ಲಿ ಎಲ್ಲಿಯೂ ನಾವು ಪವಿತ್ರತೆ ಇನ್ನು ಹೋಗಿ ಅಂತ ಹೇಳೋದೇ ಇಲ್ಲ. ಹಾಗಾದ್ರೆ ಕೊನೆಗೆ ಎಲ್ಲ ಆಗಿ ಕೃಷ್ಣಾರ್ಪಣ ಆದ ನಂತರ ಇನ್ನು ತೊಂದರೆ ಇಲ್ಲ ಹೋಗಿ ಅಂತ ಅಂದ್ರೆ ನಿಮಗೆ ಅಷ್ಟು ಹೊತ್ತು ಮನಸ್ಸು ಇಲ್ಲಿ ನೆಡಬೇಕು ಅಂತ ಹೇಳಿ ದರ್ಭೆಯದ ಪವಿತ್ರವನ್ನು ಕೊಡ್ತೇವೆ. ಹಾಗಾದ್ರೆ ಇಲ್ಲಿ ಬಲ ಮಾಡಿದಾಗ ನಿಮಗೆ ಕಾನ್ಸಂಟ್ರೇಟ್ ಆಗತ್ತೆ, ಅಲ್ಲಿವರೆಗೂ ನೀವು ಪೂಜೆಯಲ್ಲಿ ಇರ್ತೀರಿ. ಇದೇ ತತ್ವವನ್ನು ವಿದೇಶಿಗರು ಅಳವಡಿಸಿದರು. ಏನ್ ಮಾಡಿದ್ರು ಅವರು ಕೇಳಿದ್ರೆ ಎಲ್ಲಿಯೋ ಹುಡುಗ ತಿರುಗುತ್ತಾ ಇದ್ದ, ಎಲ್ಲಿಯೋ ಹುಡುಗಿ ತಿರುಗುತ್ತಾ ಇದ್ಲು, ಇಲ್ಲ ಇನ್ನು ನೀನು ಇವಳಿಗೆ ಫಿಕ್ಸ್, ನೀನು ಅಷ್ಟೇ ಇವಳಿಗೆ ನೀನು ಫಿಕ್ಸ್ ಅಂತ ಒಂದು ನಿರ್ಧಾರವನ್ನು ಮಾಡಿ ಇನ್ನು ನಿಮ್ಮ ಮನಸ್ಸು ವಿಚಲಿತ ಆಗಬಾರದು ಅಂತ ಪವಿತ್ರದ ಬದಲು ಉಂಗುರ ಹಾಕ್ಲಿಕ್ಕೆ ಆರಂಭ ಮಾಡಿದ್ರು. ಹಾಗಾಗಿ ಉಂಗುರ ಬೆರಳು ಅಂತ ಅದಕ್ಕೆ ಹೆಸರು ಬಂತು. ಹೀಗೆ ಉಂಗುರ ಹಾಕುವಂಥದ್ದು, ದರ್ಭೆಯ ಪವಿತ್ರ ಕೊಡುವಂತ ಇದೆಲ್ಲವೂ ಕೂಡ ವೈಜ್ಞಾನಿಕವಾಗಿ ನಡೆದು ಬಂದದ್ದು. ಒಂದು ಸಲ ವಿದೇಶಿಗರು ಒಂದು ಪವಿತ್ರವನ್ನು ಹಾಕಿಕೊಂಡು ಕರ್ಮಾಂಗವನ್ನು ಮಾಡ್ತಾರೆ. ಅವರಿಗೆ ಏನಾಯ್ತು, ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು, ತೆಗಿಲಿಕ್ಕೆ ಮರ್ತೋಗಿದೆ, ಗಡಿಬಿಡಿಯಲ್ಲಿ ಓಡಿ ಹೋಗಿದ್ದಾರೆ. ಅಲ್ಲಿ ಸ್ಕ್ಯಾನ್ ಮಾಡಬೇಕಾದ್ರೆ ಅವರ ಕೈ ಸ್ಕ್ಯಾನ್ ಆಗ್ತಾ ಇಲ್ಲ. ಯಾಕೆ ಅಂತ ನೋಡಿದ್ರು, ಎಕ್ಸ್ರೇ ಆಗಲಿ ಯಾವುದೇ ರೇಗಳು ಪಾಸ್ ಆಗ್ತಾ ಇಲ್ಲ. ಯಾಕೆ ಕೇಳಿದ್ರೆ ಇಲ್ಲಿ ದರ್ಭೆ ಇದ್ದದ್ರಿಂದ. ಅದರಿಂದ ದರ್ಭೆಯ ಹುಲ್ಲಿಗೆ ಎಷ್ಟು ಮಹತ್ವ ಉಂಟು ಕೇಳಿದ್ರೆ ಇತರ ರೇಸ್ಗಳ ಏನುಂಟು ಅದೆಲ್ಲವನ್ನು ಅವಾಯ್ಡ್ ಮಾಡ್ತದೆ. ಹಾಗಾಗಿ ನಾವು ಪೂಜೆಗಳಲ್ಲಿ ಹೋಮಗಳಲ್ಲಿ ಎಲ್ಲ ದರ್ಭೆ ಹಾಕ್ತೇವೆ. ಯಾಕೆ ಕೇಳಿದ್ರೆ ಇವತ್ತು ಬೇಕಾದಷ್ಟು ತರಂಗಗಳಿದ್ದಾವೆ. ನಾವು BSNL ರಡ್ಡು ಕುಟ್ಟಿ ತಿಕ್ಕೊಂಡ ಅಂತ ಹೇಳ್ತೇವೆ. ಆ ಕುಟ್ಟಿ ಅಂದ್ರೆ ಮತ್ತೆಂಥದ್ದು ಅಲ್ಲ, ಇಂತಹ ಅಲೆಗಳು ಅದೆಲ್ಲವನ್ನು ಅವಾಯ್ಡ್ ಮಾಡಿಕೊಂಡು ಕೇವಲ ಮಂತ್ರದ ಅಲೆಗಳು ಅಲ್ಲಿ ಇರಬೇಕು ಎನ್ನುವ ಒಂದು ದೃಷ್ಟಿಯಿಂದ ದರ್ಭೆಯನ್ನು ಉಪಯೋಗ ಮಾಡ್ತೇವೆ. ಹಾಗಾಗಿ ಒಂದು ಗ್ರಹಣ ಕಾಲದಲ್ಲಿಯೂ ನೀರಿಗೆ ದರ್ಭೆ ಹಾಕಿದಾಗ ನೀರೆಲ್ಲ ಶುದ್ಧ ಆಯಿತು ಅಂತ. ಹಾಗಾದ್ರೆ ಒಂದು ದರ್ಭೆಯ ಪವಿತ್ರ ಹಾಕಬೇಕಾದ್ರೆ ಅದರ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಆಲೋಚನೆ ಉಂಟು ಅಂತ ಆದ್ರೆ, ಅದನ್ನು ವಿದೇಶಿಗರು ಅದನ್ನು ಅಳವಡಿಸ್ತಾರೆ ಅಂತ ಆದ್ರೆ, ನಮ್ಮ ಪ್ರತಿಯೊಂದು ಹಬ್ಬಗಳ ಆಚರಣೆಯೂ ಕೂಡ ಅದರ ಹಿಂದೆ ಉದಾತ್ತವಾದ ಚಿಂತನೆ. ಏನು ಹಬ್ಬಗಳನ್ನು ಯಾಕೆ ಮಾಡಬೇಕು? ನನ್ನ ಮನೆಯಲ್ಲೇ ನಾನು ಪೂಜೆ ಮಾಡಿದ್ರೆ ಸಾಕಲ್ಲ. ಈ ದೀಪಾವಳಿ ಹಬ್ಬಗಳೆಲ್ಲ ಏನು ಮಾಡ್ತವೆ ಕೇಳಿದರೆ ನಮ್ಮ ಕುಟುಂಬವನ್ನು ವೃದ್ಧಿಗೊಳಿಸುತ್ತೆ, ನಮ್ಮ ದೇಶವನ್ನು ಒಟ್ಟುಗೊಳಿಸುತ್ತೆ. ದೀಪವನ್ನು ಉರಿಸುವ ಮೂಲಕ, ದೀಪದ ಆರಾಧನೆ ಮೂಲಕ ನಾವೆಲ್ಲ ಒಂದುಗಳು, ನಾವೆಲ್ಲ ಹಿಂದೂಗಳು, ಇದೆಲ್ಲ ಕಲ್ಪನೆಯನ್ನು ಅದು ಕೊಡುತ್ತೆ. ಎಷ್ಟು ಶಾಸ್ತ್ರ ಕೊಡುತ್ತದೆ ನಮ್ಮ ಭಾರತದ ಬಗ್ಗೆ ಹೇಳ್ತಾರೆ ಕೇಳಿದ್ರೆ, ಒಂದು ಶ್ಲೋಕ ಹೇಳ್ತಾರೆ ಪುರಾಣದಲ್ಲಿ, ತ್ರೈಲೋಕ್ಯೆ ಪೃಥ್ವಿ ಧನ್ಯ ಮಾನ್ಯ ಪುಣ್ಯವತಿ ಸತಿ ಅಂತ 3 ಲೋಕ ಉಂಟು. ಭೂಲೋಕ, ಭೂರ್ಲೋಕ, ನಿಮಗೆ ಮೇಲಿನ ಲೋಕಗಳು, ಕೆಳಗಿನ ಲೋಕಗಳು ಎಲ್ಲ ಉಂಟು. ಆದ್ರೆ
ಅದರಲ್ಲಿ ಒಳ್ಳೆಯ ಲೋಕ ಯಾವುದು ಕೇಳಿದ್ರೆ ಭೂಲೋಕವನ್ನು ಹೇಳ್ತಾರೆ. ಎಂತ ದೇವಾದಿ ದೇವತೆಗಳು ಕೂಡ ಸಾಧನೆ ಮಾಡಬೇಕಾದ್ರೆ ಭೂಮಿಗೆ ಬರ್ತಾ ಇದ್ರು. ಇಲ್ಲದ್ರೆ ರಾಮಾಯಣದಲ್ಲಿ ಅಷ್ಟು ಮಂಗಗಳು ಬರುವ ಅಗತ್ಯ ಇರಲಿಲ್ಲ. ಎಷ್ಟು ಮಂಗಗಳು ಹೇಳಿದ್ರೆ ವಾಲ್ಮೀಕಿಗಳು ಅದನ್ನು ಉಲ್ಲೇಖ ಮಾಡ್ತಾರೆ. 10 ಯೋಜನ ಉದ್ದ 10 ಯೋಜನ ಅಗಲ ಚಚ್ಚೌಕ ಪ್ರದೇಶ ಇದ್ರೆ ಸಾಮಾನ್ಯ ಒಂದು 150 ಕಿಲೋಮೀಟರ್ ಉದ್ದ 150 ಕಿಲೋಮೀಟರ್ ಅಗಲ ಅಂತ ಇಟ್ಟುಕೊಳ್ಳಿ. ಅಷ್ಟು ಚಚ್ಚೌಕದಲ್ಲಿ ಮಂಗಗಳು ಕೂತ್ರೆ ಎಷ್ಟು ಮಂಗಗಳು ಹಿಡಿದಾವು ಅಷ್ಟು ಮಂಗಗಳು ಅವತಾರ ಮಾಡಿದ್ದಾವೆ ರಾಮ ಬಂದಾಗ. ಯಾಕೆ ಬಂದ್ರು ಅಂತ ಕೇಳಿದ್ರೆ ದೇವಾದಿ ದೇವತೆಗಳು ಅವತಾರ ಮಾಡಿದ್ದಾರೆ. ಭೂಮಿಯಲ್ಲಿ ಬಂದು ಸಾಧನೆ ಮಾಡಿದ್ರೆ ಅದಕ್ಕೆ ಅನಂತ ಫಲ ಇದೆ. ಹಾಗಾಗಿ ಇದನ್ನು ಕರ್ಮದೇಶ ಅಂತ ಕರೆದ್ರು. ಭೂಮಿಯಲ್ಲಿ ನೀವು ಪೂಜೆ ಮಾಡಿದ್ರೆ ಭೂಮಿಗೆ ಅಷ್ಟು ಶಕ್ತಿ ಇದೆ. ನೀವು ಸ್ವರ್ಗದಲ್ಲಿ ಏನ್ ಮಾಡಿದ್ರೆ ಇಲ್ಲಿ ಸಂಪಾದನೆ ಮಾಡಿದ್ದನ್ನು ನೀವು ಅಲ್ಲಿ ಖರ್ಚು ಮಾಡಬಹುದು. ನೀವು ಅಲ್ಲಿ ಸಂಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಪುಣ್ಯ ಸಂಪಾದನೆ ಮಾಡ್ಬೇಕು ಭಾರತಕ್ಕೆ. ಅದರಲ್ಲಿ ಭೂಮಿಗೆ ಬರಬೇಕು. ತತ್ರಾಪಿ ಭಾರತಂ ವರ್ಷಂ ಅಂತ ಕೊಟ್ರು. ಆ ಭೂಮಿಯಲ್ಲಿ ಎಲ್ಲೆಲ್ಲಿಯೋ ಇರಬಹುದಲ್ಲ ಕೇಳಿದ್ರೆ ಇಲ್ಲ, ಭಾರತಕ್ಕೆ ಬರಬೇಕು. ಯಾಕೆ ಕೇಳಿದ್ರೆ ಕರ್ಮಣಾಂ ಫಲದಂ ಶುಭಂ. ಇದು ನಮಗೆ ಕರ್ಮ ಏನಾದರೂ ಮಾಡಿದ್ರೆ ಒಳ್ಳೆಯ ಶುಭ ಫಲವನ್ನು ತಂದು ಕೊಡುತ್ತದೆ. ಹಾಗಾಗಿ ಹಬ್ಬ ಹರಿದಿನಗಳು ದೇಶ ವಿದೇಶಗಳಿಗೆ ಇವತ್ತು ಪಸರಿಸಿದೆ. ಆದ್ರೆ ಹೊರಟದ್ದೆಲ್ಲಿಂದ ಕೇಳಿದ್ರೆ ಭಾರತದಿಂದ ಹೊರಟದ್ದು. ಹಾಗಾಗಿ ನಿಜವಾದ ಭಾರತೀಯರ ಹಬ್ಬ ಆಚರಣೆ ಮಾಡಬೇಕಾ ವಿದೇಶದಲ್ಲಿ ಇದ್ರೂ ಕೂಡ ಭಾರತಕ್ಕೆ ಬರಬೇಕು. ಹಾಗಾದ್ರೆ ನಾವೆಷ್ಟು ಧನ್ಯರು ಅಂತ ಆಲೋಚನೆ ಮಾಡಿ. ಹಾಗಾಗಿ ಇಲ್ಲಿ ಹಬ್ಬ ಹರಿದಿನಗಳು ಮಾಡಿದ್ರೆ ಅದಕ್ಕೆ ತುಂಬಾ ಪುಣ್ಯವನ್ನು ಭಗವಂತ ಕೊಡ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ದೀಪಾವಳಿಯ ಇನ್ನೊಂದು ಮುಖ ಏನು ಕೇಳಿದ್ರೆ ಸಾಮಾಜಿಕವಾಗಿ ಜನರನ್ನು ಒಟ್ಟು ಮಾಡುದು. ಧಾರ್ಮಿಕವಾಗಿ ನಾವು ಹೇಳ್ತೇವೆ ನಮಗೆ ಪುಣ್ಯ ಉಂಟು, ಜನ್ಮಾಂತರದ ಪಾಪಗಳಿದ್ರೆ ನಾಶ ಆಗತ್ತೆ, ಅದೆಲ್ಲವೂ ಬೇಕಾದಷ್ಟು ಪ್ರಮಾಣಗಳನ್ನು ನಾವು ಕೊಡ್ತೇವೆ. ಸಾಮಾಜಿಕವಾಗಿ ಇವತ್ತು ಎಲ್ಲರೂ ಕೂಡ ಉದ್ಯೋಗ ನಿಮಿತ್ತವಾಗಿ ನಾವೆಲ್ಲ ಏನಾಗ್ತವೆ ಕೇಳಿದ್ರೆ ಮನೆಯಿಂದ ಹೊರಟಿದ್ದೇವೆ. ಯಾವಾಗ ಒಟ್ಟಾಗುವುದು ಇದಕ್ಕೊಂದು ಕಾರಣ. ಇವತ್ತಿನ ದಿನ ಅದೊಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಬ್ಯುಸಿ ಆಗಿರ್ತಾರೆ. ಮನೆಯಲ್ಲಿ ಒಂದು ಚರ್ಚೆ ಇರೋದಿಲ್ಲ, ಸಾಮರಸ್ಯ ಇರೋದಿಲ್ಲ, ಒಂದು ಮಾತುಕತೆ ಇರೋದಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಆಚರಣೆಗಳನ್ನ ಬದಿಗಿಟ್ರೆ ಸಂಬಂಧಗಳು ಕೂಡ ದೂರ ಆಗ್ತಿದೆ. ಖಂಡಿತ ಅದಕ್ಕೋಸ್ಕರವೇ ಬಾಲಗಂಗಾಧರ ತಿಲಕ್ ಅವರು ಗಣೇಶೋತ್ಸವವನ್ನು ಯಾಕೆ ಅದನ್ನು ಮನೆಯಲ್ಲಿದ್ದ ಗಣಪತಿಯನ್ನು ಹೊರಗೆ ತಂದ್ರು. ಇವತ್ತು ಬೀದಿಯಲ್ಲಿ ಗಣಪತಿಯನ್ನು ಇಟ್ಟು ಪೂಜೆ ಮಾಡುವಂತದ್ದನ್ನು ತಂದ್ರು. ಯಾಕೆ ಕೇಳಿದ್ರೆ ದೇಶದ ಐಕ್ಯತೆಗೋಸ್ಕರ. ಇವತ್ತು ಗಣಪತಿಯನ್ನು ಪೂಜೆ ನಾವು ನಮ್ಮ ಮನೆಯಲ್ಲಿ ಮಾಡ್ತೇವೆ, ಪ್ರತಿಯೊಬ್ಬರು ಮಾಡ್ತಾರೆ. ಬಟ್ ಬೇರೆ ಬನ್ನಿ ಗಣಪತಿ ಹೋಮ ಮಾಡಿ ಅಥವಾ ಮನೆಯಲ್ಲಿದ್ದ ಗಣಪತಿಗೆ ಪೂಜೆ ಮಾಡ್ತಾರೆ. ಆದ್ರೂ ಕೂಡ ಬೀದಿಯಲ್ಲಿ ಮಣ್ಣಿನ ಗಣಪತಿಯನ್ನು ಇಟ್ಟುಕೊಂಡು ಎಲ್ಲರೂ ಅದರಿಂದ ಒಟ್ಟಾಗಿ ದೇವರ ಆರಾಧನೆ ಮಾಡುವ ಮೂಲಕ ಸಂಬಂಧಗಳು ಬೆಳಿಬೇಕು ಅಂತ. ಹಾಗಾಗಿ ಭಾರತಕ್ಕೂ ವಿದೇಶಕ್ಕಿರುವ ಒಂದೇ ವ್ಯತ್ಯಾಸಗಳು ಏನು ಕೇಳಿದ್ರೆ ನಮ್ಮದು ಭಾರತ ವರ್ಷ ಯಾಕೆ ನಾವು ವಿಶ್ವಗುರು ಭಾರತ ಅಂತ ಕರಿತೇವೆ ಕೇಳಿದ್ರೆ ಸಂಬಂಧಗಳಿಂದಾಗಿ, ಅದರ ಹಿನ್ನೆಲೆ ಇರುವ ಒಂದು ತತ್ವಗಳಿಂದಾಗಿ ಹೊರತು ಫೈನಾನ್ಷಿಯಲ್ ನಾವು ಹೇಳ್ತಾ ಇಲ್ಲ. ನೀವೇನು ಹೇಳ್ತಾ ಇದ್ರಿ ಅಲ್ಲಿ ಭಾರಿ ಶಿಸ್ತು, ಇಲ್ಲಿ ಶಿಸ್ತಿಲ್ಲ ಅಂತ, ಅದೆಲ್ಲ ಅಲ್ಲವೇ ಅಲ್ಲ. ತಾತ್ವಿಕವಾದ ಒಂದು ಚಿಂತನೆಯಿಂದಾಗಿ ಒಂದು ಉದಾಹರಣೆಯನ್ನು ರಾಮಾಯಣ ಕಾಲದಲ್ಲಿ ಬಂದ ಒಂದು ಘಟನೆಯನ್ನು ನಿಮಗೆ ತೋರಿಸ್ತೇನೆ, ಹಾಗೆ ನಿಮಗೆ ಗೊತ್ತಾಗತ್ತೆ. ಒಂದು ಸಲ ವಿದೇಶದವರು ಒಬ್ರು ಇದ್ರು. ಅವ್ರ ಹತ್ರ ಮಾತಾಡ್ತಾ ನೀವು ಇಷ್ಟೆಲ್ಲ ದೇಶವನ್ನು ತಿರುಗುತ್ತೀರಿ, ಆದ್ರೂ ನೀವು ಹರೇ ಕೃಷ್ಣ ಪಂಥಕ್ಕೆ ಸೇರಿಕೊಂಡು ಭಾರತದಲ್ಲಿ ಯಾಕೆ ವಾಸ ಮಾಡ್ತೀರಿ ಅಂತ ಕೇಳಿದ್ರೆ ಅವರು ಹೇಳ್ತಾರೆ ಭಾರತದಷ್ಟು ದೊಡ್ಡ ದೇಶ ಇನ್ನೊಂದಿಲ್ಲ. ಅದಕ್ಕೊಂದು ಘಟನೆ ಉದಾಹರಣೆಯನ್ನು ಕೊಡ್ತಾರೆ ಅವರು, ರಾಮಾಯಣದ ಘಟನೆ. ಅದೇನು ಕೇಳಿದ್ರೆ ಸೀತೆಯನ್ನು ಕದ್ದುಕೊಂಡು ಹೋಗ್ತಾರೆ. ಸೀತೆಯನ್ನು ಕದ್ದುಕೊಂಡು ಹೋದಾಗ ರಾವಣ ಕದ್ದುಕೊಂಡು ಹೋಗುವಾಗ ಇವಳಿಗೆ ತಾನು ಎಲ್ಲಿದ್ದೇನೆ ಅಂತ ಗೊತ್ತು ಮಾಡ್ಬೇಕು. ಏನು ಮಾಡ್ತಾಳೆ, ತನ್ನಲ್ಲಿದ್ದೆಲ್ಲ ಆಭರಣಗಳನ್ನು ತೆಗೆದು ತಾನೊಂದು ವಸ್ತ್ರದ ಗಂಟಲ್ಲಿ ಹಾಕಿ ಅದನ್ನು ಕೆಳಗೆ ಬಿಡ್ತಾಳೆ. ಅದು ನೇರವಾಗಿ ನಮ್ಮೇನು ಹಂಪೆ ಅಂತ ಕರಿತೇವೆ ಕಿಷ್ಕಿಂಧ ಕಾಂಡ, ಅಲ್ಲಿ ಬಂದು ಕೆಳಗೆ ಬೀಳತ್ತೆ. ಅಲ್ಲಿ ಸುಗ್ರೀವ, ಜಾಂಬವಂತ, ಅಂಗದ, ಹನುಮಂತ ಇವರು ಮಾತಾಡ್ತಾ ಇದ್ರು. ಅಲ್ಲಿ ಬಂದು ಅದು ಬೀಳತ್ತೆ. ಬಿದ್ದ ಕೂಡಲೇ ನೋಡ್ತಾರೆ ಮೇಲೆ ಯಾವುದೋ ಹೆಣ್ಮಗಳನ್ನು ಯಾರೋ ಒಬ್ರು ಅಪಹರಣ ಮಾಡ್ತಾ ಇದ್ದಾರೆ. ನೋಡ್ತಾರೆ ಏನೋ ಆಭರಣಗಳನ್ನು ತೆಗೆದು ಒಳಗಿಡಪ್ಪ ಅಂತ ಕೊಡ್ತಾನೆ. ಅಂಗದ ಒಳಗಿಡ್ತಾನೆ. ಮುಂದೆ ರಾಮಲಕ್ಷ್ಮಣರು ಸೀತೆಯನ್ನು ಹುಡುಕಿಕೊಂಡು ಅಲ್ಲಿಗೆ ಬರ್ತಾರೆ ಕಿಷ್ಕಿಂಧ ಕಾಂಡಕ್ಕೆ. ಆ ಬಂದಾಗ ಅಲ್ಲಿ ಮಾತುಕತೆ ಆಗುವಾಗ ನಮ್ಮ ಹೆಂಡತಿ ಇಲ್ಲ ಅಂತ ಹೇಳುವಾಗ ಹಾಗಾದ್ರೆ ಅಲ್ಲಿ ಇದು ಬಟ್ಟೆದು ಒಂದು ಗಂಟು ಉಂಟು, ನಮ್ಮಲ್ಲಿ ಆಭರಣಗಳುಂಟು, ಪ್ರಾಯಶಃ ಅದು ಅವಳದ್ದೇ ಇರಬಹುದು, ಹಿಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಹಿಡ್ಕೊಂಡು ಬರ್ತಾರೆ, ಎಲ್ಲ ಬಿಡಿಸಿಡ್ತಾರೆ. ಲಕ್ಷ್ಮಣನ ಹತ್ರ ಕೇಳ್ತಾನೆ ಸುಗ್ರೀವ, ಇದು ಗೊತ್ತುಂಟಾ ಕರ್ಣ ಕುಂಡಲ? ಗೊತ್ತಿಲ್ಲ ಹೇಳ್ದ. ತಲೆಗೆ ಆಗುವಂತ ಆಭರಣಗಳೆಲ್ಲ ಇದ್ದಾವೆ, ಅದರಲ್ಲಿ ಒಂದನ್ನು ತೆಗೆದು ತೋರಿಸಿದ್ರು, ಅದು ಗೊತ್ತಿಲ್ಲ ಅಂತ ಹೇಳಿದ. ಕೊನೆಗೆ ಕಂಠಹಾರವನ್ನು ಉಂಟು, ಅದನ್ನು ಕೊಟ್ಟರು, ತೋರಿಸಿದ್ರು, ಇದು ಗೊತ್ತುಂಟಾ? ಗೊತ್ತಿಲ್ಲ. ಕೈ ಬಳೆಯನ್ನು ತೋರಿಸಿದ್ರು, ಗೊತ್ತಿಲ್ಲ. ಏನು ಹೇಳಿದ್ರು ಲಕ್ಷ್ಮಣ ಗೊತ್ತಿಲ್ಲ ಹೇಳ್ತಾನೆ. ಕೊನೆಗೆ ಕಾಲ ಗೆಜ್ಜೆ ಉಂಟು, ಅದನ್ನು ತೋರಿಸಿದ್ರು. ಆಗ ಹೇಳ್ತಾನೆ ನೂಪುರಂ ತ್ವಭಿಜಾನಾಮಿ ಅಂತ. ಇದು ಗೊತ್ತು ನನಗೆ. ಯಾಕೆ ಕೇಳಿದ್ರೆ ನಿತ್ಯಂ ಪಾದಾಭಿಸಂವನ, ನಿತ್ಯ ಅತ್ತಿಗೆಗೆ ನಮಸ್ಕಾರ ಮಾಡ್ತಾ ಇದ್ದೆ, ಹಾಗಾಗಿ ನಮಸ್ಕಾರ ಮಾಡ್ತಾ ನಂಗೆ ಕಾಲಿನ ಗೆಜ್ಜೆಯ ಗುರುತು ಗೊತ್ತಾಯ್ತು ಅಂತ. ಇದು ನಾವು ನಿತ್ಯ ನೋಡ್ತೇವೆ, ಕಥೆ ಕೇಳಿದ್ದೇವೆ. ಆದ್ರೆ ಆ ವಿದೇಶಿಗನ ಚಿಂತನೆ ನೋಡಿ. ಅವ ಹೇಳ್ತಾನೆ ಒಂದು ಮನೆಯಲ್ಲಿ ಇದ್ದದ್ದು ಎಷ್ಟು ಜನ? ಕಾಡಿನಲ್ಲಿ ಪಂಚಾವಟಿಯಲ್ಲಿ 3 ಜನ ಇದ್ದದ್ದು, ರಾಮ, ಲಕ್ಷ್ಮಣ, ಸೀತೆ. ಹಾಗಾದ್ರೆ ಅಲ್ಲಿ ಇಡುವಾಗ ಇವನಿನ ಅತ್ತಿಗೆ ಮುಖ ನೋಡ್ಲೇ ಇಲ್ವಾ?
ಅವಳ ಕಿವಿದ್ದು ನೋಡ್ಲೇ ಇಲ್ವಾ? ಕಂಠಾಭರಣ ಇರ್ಬೋದು, ನಾಸಾಭರಣ, ಮೂಗಿನದ್ದೆಲ್ಲ ನೋಡ್ಲೇ ಇಲ್ವಾ? ನೋಡಿದ್ದಾನೆ, ಮತ್ತೇನು ಗುರುತಿಸ್ಲಿಲ್ಲ, ಅದನ್ನು ಫೈಂಡ್ ಔಟ್ ಮಾಡ್ಲಿಲ್ಲ. ಏನು ನೋಡುದು ಬೇರೆ, ಗಮನಿಸುವುದು ಬೇರೆ. ನಾವು ನೋಡ್ತೇವೆ ಮಾತಾಡುವಾಗ ಇಲ್ಲ, ಅವ್ರು ಯಾವ ಡ್ರೆಸ್ ಹಾಕಿದ್ರು, ಅಯ್ಯೋ ಅದು ಗೊತ್ತಾಗ್ಲಿಲ್ಲ, ಗೋಷ್ಠಿ ಆಗ್ಲಿಲ್ಲ ಹೇಳ್ತೇವೆ. ಅಂದ್ರೆ ಅದನ್ನು ಗಮನ ಇಟ್ಟುಕೊಂಡು ನೋಡು. ಅಂದ್ರೆ ತಾಯಿಯ ಸ್ಥಾನದಲ್ಲಿ ಅತ್ತಿಗೆ ಏನು ಕಂಡಿದ್ದಾನೆ ಅಂತ ಅರ್ಥ. ಬಾಂಧವ್ಯ ನೋಡಿ, ಅತ್ತಿಗೆ ಯಾವ ಡ್ರೆಸ್ ಹಾಕಿದ್ಲು, ಯಾವ ಸ್ಟೈಲ್ ಮಾಡಿದ್ಲು, ಯಾವ ಆಭರಣ ಹಾಕಿದ್ಲು, ಯಾವುದು ಇವನಿಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ನೋಡ್ಲಿಲ್ಲ ಅಂತ ಅರ್ಥ ಅಲ್ಲ. ಅವಳು ಹೇಗೆ ಇದ್ದಾಳೆ ಅದನ್ನೆಲ್ಲ ಆಲೋಚನೆ ಮಾಡ್ಲಿಲ್ಲ. ತಾಯಿಯ ಮಾತ್ರ ಸ್ಥಾನ. ಹಾಗಾಗಿ ಅಂತಹ ಪೂಜ್ಯ ಭಾವನೆ ಇತ್ತು. ಇದು ಭಾರತದಲ್ಲಿ ಬಿಟ್ಟು ಮತ್ತೆಲ್ಲಿ ಸಿಗ್ತದೆ ಹೇಳಿ? ಒಂದು ಮನೆಯಲ್ಲಿ ಅತ್ತಿ ಅಣ್ಣನ ಹೆಂಡತಿಯನ್ನು ತಾಯಿಯ ರೀತಿಯಾಗಿ ನೋಡಿಕೊಂಡು ಬಾಂಧವ್ಯವನ್ನು ಬೆಳೆಸುವ ರೀತಿ ಉಂಟು ನೋಡಿ, ಇದು ಆ ಭಾರತದಲ್ಲಿ ಬಿಟ್ಟರೆ ನಮಗೆ ಎಲ್ಲಿಯೂ ಸಿಕ್ಕುದಿಲ್ಲ ಅಂತ ಒಬ್ಬ ವಿದೇಶಿಗ ಹೇಳ್ತಾನೆ. ಕೇಳಿದ್ರೆ ಬಾಂಧವ್ಯಕ್ಕೆ ಎಷ್ಟು ಸ್ಥಾನ ಉಂಟು ಅಂತ ನಾವು ಗಮನಿಸಬೇಕು. ಇವತ್ತು ನಾವು ಯಾವುದನ್ನು ಕಳ್ಕೊಳ್ತಾ ಇದ್ದೇವೆ ಕೇಳಿದ್ರೆ ಅಂತ ಬಾಂಧವ್ಯಗಳನ್ನು ಕಳ್ಕೊಳ್ತಾ ಇದ್ದೇವೆ. ಹಣಕ್ಕೆ ಫೋಕಸ್ ಮಾಡ್ತಾ ಇದ್ದೇವೆ. ಹಣ ಮಾತ್ರ ಅಲ್ಲ, ಅದರ ಹಿಂದೆ ಇರುವ ಭಾವನೆಗಳುಂಟು. ಹಾಗಾಗಿ ಇವತ್ತೆಷ್ಟೇ ಸಂಪಾದನೆ ಇರಲಿ, ಎಲ್ಲ ಒಂದು ದಿನದ ಮಟ್ಟಿಗೋ 3 ದಿನದ ಮಟ್ಟಿಗೆ ಬದಿಗೆ ಇಡಿ, ನಿಮ್ಮ ಮನೆಗೆ ಬನ್ನಿ, ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಹಬ್ಬ ಆಚರಣೆ ಮಾಡಿ. ಖಂಡಿತ ಭಗವಂತನಿಗೆ ಬಹಳ ಖುಷಿಯಾಗತ್ತೆ. ಒಂದು ತಾಯಿಗೆ 5-6 ಜನ ಮಕ್ಕಳಿರ್ತಾರೆ. 5-6 ಜನ ಮಕ್ಕಳಿದ್ದಾಗ ಒಬ್ಬ ಮಗ ಬರ್ತಾನೆ, ಅಪ್ಪ ಇವತ್ತು ನಾನು ಚೌತಿ ಗೌಜಿ ಮಾಡ್ತೇನೆ ಅಂತ. ಅವನ ಫ್ಯಾಮಿಲಿ ಬಂದ್ರು, ಗಣಪತಿ ಹೋಮ ಮಾಡಿದ್ರು, ಗೌಜಿ ಮಾಡಿದ್ರು. ಇನ್ನೊಂದು ಫ್ಯಾಮಿಲಿ ಬರಲೇ ಇಲ್ಲ. ಆಗ ಆ ಇನ್ನೊಂದು ಫ್ಯಾಮಿಲಿ ಅಷ್ಟಮಿಗೆ ಬಂತು, ಅಪ್ಪ ನಾವು ಇವತ್ತು ಅರ್ಘ್ಯ ಕೊಡುವ, ಕೃಷ್ಣನ ಪೂಜೆ ಮಾಡುವಂತ ಅವ್ರು ಗೌಜಿ ಮಾಡಿದ್ರು, ಅವರು ಹೋದ್ರು. ಇನ್ನೊಂದು ಫ್ಯಾಮಿಲಿ ಬಂತು, ನಾನು ದೀಪಾವಳಿಗೆ ಬರ್ತೇನೆ ಅಂತ ಬಂತು. ಅಮ್ಮನಿಗೋ ಅಪ್ಪನಿಗೋ ಖುಷಿ ಆಗತ್ತಾ? ಹಬ್ಬ ಮಾಡಿದ್ದು ಖುಷಿಯೇ, ಆದ್ರೆ ಒಂದೊಂದು ಸಲ ಒಂದೊಂದು ಫ್ಯಾಮಿಲಿ ಬಂದಾಗ ಖುಷಿ ಆಗತ್ತವ? ಅಲ್ಲ, ಹಬ್ಬ ಇಲ್ಲದೆ ಇದ್ರೂ ಕೂಡ ತೊಂದರೆ ಇಲ್ಲ, ಎಲ್ಲ ಸೇರಿ ಒಂದು ದಿನ ಬರ್ತಾರೆ ಹೇಳಿದ್ರೆ ಖುಷಿ ಆಗತ್ತ. ನಿಜವಾದ ತಂದೆ ತಾಯಿಗೆ ಮಕ್ಕಳೆಲ್ಲ ಒಟ್ಟಿಗೆ ಬಂದ್ರೆ ಖುಷಿ ಆಗತ್ತೆ. ಹಾಗೆ ಇಲ್ಲಿಯೂ ಕೂಡ ಭಗವಂತನಿಗೆ, ಲಕ್ಷ್ಮಿಗೆ ಏನು ಕೇಳ್ತಾಳೆ ದೇವರು ಕೇಳಿದ್ರೆ, ನಮ್ಮೆಲ್ಲ ಮಕ್ಕಳು ಒಟ್ಟಾಗಿರ್ಬೇಕು. ಸಂಸಾರ ಒಟ್ಟಾಗಿದ್ದುಕೊಂಡು ಯಾರು ಬಂದ ಹಬ್ಬಗಳನ್ನು ಆಚರಣೆ ಮಾಡ್ತಾರೋ ಅದು ದೇವರಿಗೆ ಖುಷಿ ಆಗತ್ತೆ. ಅದಕ್ಕೆ ಉತ್ಸವ ಅಂತ ಕರೆದ್ರು. ಈ ಹಬ್ಬಗಳು, ದೀಪಗಳ ಉತ್ಸವ. ಇದು ಉತ್ಸವ ಅಂದ್ರೇನು? ಹರ್ಷಗಳು ಅದು ಮೇಲೆ ಉಕ್ಕೇರಿ ಬರುವುದಕ್ಕೆ ಉತ್ಸವ ಅಂತ. ಉತ್ಸೂಯಂತೆ ಹರ್ಷಾಹ ಇತಿ ಉತ್ಸವ. ಹಾಗಾಗಿ ಅಂತಹ ಉತ್ಸವಗಳಾಗಬೇಕಾ? ಜನ ಸೇರಬೇಕು. ಜನ ಸೇರಿದ್ರೇನೆ ಗೌಜಿ. ಇವತ್ತು ನೀವು ನೋಡಿರ್ತೀರಿ ಉತ್ಸವಾದಿಗಳಲ್ಲಿಯೂ ಕೂಡ ರಥೋತ್ಸವ ಇರ್ತದೆ, ಜನ ಸೇರಿದ್ರೇನೆ ಗೌಜಿ. ಹಾಗೆ ಇದು ಕೂಡ ದೀಪಾವಳಿ ಹಬ್ಬ ತನ್ನ ಸಾರ್ಥಕ್ಯವನ್ನು ಬಳಕೊಳ್ಳುವುದು. ಮನೆ ಮಂದಿ ಎಲ್ಲ ಸೇರಿಕೊಂಡು ದೀಪಗಳ ಆರಾಧನೆ ಮಾಡಿದ್ರೆ ಖಂಡಿತ ಅದು ದೀಪ ಉತ್ಸವ ಆಗತ್ತೆ. ಇದು ಹಿಂದಿನ ಕಾಲದಲ್ಲಿ ಇತ್ತು, ಇದು ಈ ಕಾಲದಲ್ಲಿ ಇನ್ನು ಬರಬೇಕು, ಬರ್ತಾ ಉಂಟು. ಎಲ್ಲರೂ ಕೂಡ ದೂರ ದೂರ ಇದ್ದಾರೆ, ಅವರೆಲ್ಲ ಒಟ್ಟಾಗಬೇಕು. ಇದು ಹಿಂದಿನ ಉತ್ಸವಕ್ಕೂ ಈಗಿನ ದೀಪಾವಳಿಗಿರುವಂತಹ ವ್ಯತ್ಯಾಸ. ಎಸ್ ಸರ್, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಎಸ್ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ಇಂದಿನ ದಿನ ದೀಪಾವಳಿ ಆಚರಣೆನ ಯಾವ ರೀತಿ ಮಾಡ್ತಾರೆ, ಅಥವಾ ಇಂದಿನ ದಿನಕ್ಕೂ ಹಿಂದಿನ ದಿನಕ್ಕೂ ಇರುವಂತಹ ವ್ಯತ್ಯಾಸ ಏನು, ಇನ್ನು ದೀಪಾವಳಿ ಹಬ್ಬವನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅನ್ನೋದನ್ನು ನಾನು ಕೇಳ್ತಾ ಇದ್ದೇನೆ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೇನೆ. ಅದಕ್ಕೂ ಮುನ್ನ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಬೆಳಕಿನ ಹಬ್ಬ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ನಾನು ಮಾತಾಡ್ತಾ ಇದ್ದೆ, ನಾಡಿನೆಲ್ಲೆಡೆ ಇವತ್ತು ದೀಪಾವಳಿ ಹಬ್ಬ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಎಸ್ ಉದಯ್ ಅವರು, ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ. ಈಗಾಗಲೇ ದೀಪಾವಳಿ ಬಗ್ಗೆ ಮಾತಾಡ್ತಾ ಹೋದರೆ, ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡೋದ್ರಿಂದ ಇದರ ಮಹತ್ವಗಳು ಏನು ಅಂತ, ಇದರಿಂದ ಏನೆಲ್ಲ ಲಾಭಗಳು ನಮಗೆ ಸಿಗ್ತದೆ ಅಂತ. ದೀಪ ಉರಿಸೋದ್ರಿಂದ ಬೆಳಕು ಬರ್ತದೆ, ಇದು ಸಾಮಾನ್ಯವಾಗಿ ಲೋಕಕ್ಕೆ ಕಾಣುವಂತಹ ಫಲ. ಇನ್ನೊಂದು ಹೇಳಿದೆ, ದೀಪಗಳ ಮೂಲಕ ಆರಾಧನೆ ಮಾಡಿದ್ರೆ ನಮಗೆ ತುಂಬಾ ಬೇಕಾದಂತ ಸಂಪತ್ತುಗಳು ಬರ್ತವೆ. ಯಾಕೆ ಕೇಳಿದ್ರೆ, ಈ ಅಗ್ನಿಯ ಮೂಲಕ ಆರಾಧನೆ ಮಾಡಿದ್ರೆ ಅದು ತೀಕ್ಷ್ಣ ಫಲಕಾರಿ ಅಂತ. ಇವತ್ತು ನೀವು ನೋಡಿದಿರಿ, ಮದ್ದು ತೆಕೊಳ್ಳುವಾಗೆಲ್ಲ ಮದ್ದು ತೆಕೊಳ್ತಾರೆ. ಕೆಲವು ಸಲ ಏನು ಹೇಳ್ತಾರೆ ಕೇಳಿದ್ರೆ, ಡೈರೆಕ್ಟ್ ಆಗಿ ನರಕ್ಕೆ ಚುಚ್ಚಿಕೊಳ್ತಾರೆ. ಈಗ ನೀವು ಉದಾಹರಣೆ ಡ್ರಿಪ್ಸ್ ಎಲ್ಲ ಹಾಕಬೇಕಾದ್ರೆ ಅದರಲ್ಲಿ ಬರುವಂತ ಎನರ್ಜಿ ಏನುಂಟು, ಅದು ನಿಮಗೆ ಫುಡ್ ಆಹಾರಗಳನ್ನು ತಕೊಂಡ್ರು ಬರ್ತದೆ. ಆದ್ರೆ ಅದು ನಿಧಾನ. ಯಾಕೆ? ಅದು ಹೋಗಬೇಕು, ಜೀರ್ಣ ಆಗ್ಬೇಕು, ರಸ ರಕ್ತ ಎಲ್ಲ ಆಗಿ ಆಮೇಲೆ ನಿಮಗೆ ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ನಿಮಗೆ ಕೂಡಲೇ ನರಿಶ್ಮೆಂಟ್ ಬೇಕು ಅಂತಾದ್ರೆ ಕೂಡಲೇ ನಿಮಗೆ ಏನು ಗ್ಲುಕೋಸ್ ಕೊಡ್ತೇವೆ, ಅಥವಾ ನಿಮಗೆ ಇದರ ಡೈರೆಕ್ಟ್ ಆಗಿ ನಿಮ್ಮ ನರಗಳಿಗೆ ಸಪ್ಲೈ ಮಾಡ್ತೇವೆ. ಅದೇ ರೀತಿಯಾಗಿ ಅಗ್ನಿ ಮೂಲಕ ಮಾಡಿದ ಆರಾಧನೆ ಶೀಘ್ರ ಫಲಕಾರಿ. ನಮಗೆ ಕೂಡಲೇ ಫಲ ಬರಬೇಕು ಅಂತಾದ್ರೆ ಅಗ್ನಿಯಲ್ಲಿ ಆರಾಧನೆ ಮಾಡಬೇಕು ಅಂತ ಕೊಡ್ತಾರೆ. ಹಾಗಾಗಿ ಅಗ್ನಿಯಲ್ಲಿ ಆರಾಧನೆ ಮಾಡಬೇಕು ಅಂತಾದ್ರೆ ಅಗ್ನಿಯನ್ನು ಪ್ರತೀಕ ಮಾಡಿಕೊಂಡು ಅದರಲ್ಲಿ ಸಂಸ್ಕಾರಗಳನ್ನು ಮಾಡಿಕೊಂಡು ಮಾಡುವ ಆರಾಧನೆ. ಇನ್ನು ನಮಗೆ ದಕ್ಷಿಣ ಕನ್ನಡಕ್ಕೂ ಅಗ್ನಿ ಆರಾಧನೆಗೂ ಭಾರಿ ಸಂಬಂಧ. ನೀವು ಆ ಭಾರತ ತಿರುಗಿ ನೋಡಿದ್ದೀರಿ, ಗೊತ್ತಾಗುತ್ತೆ. ಇಲ್ಲಿಯಷ್ಟು ಹೋಮ ಒಂದು ಸಿಸ್ಟಮ್ಯಾಟಿಕ್ ಆಗಿ ಚಂದಾಗಿ ಎಲ್ಲಿಯೂ ಆಗೋದಿಲ್ಲ. ಯಾಕೆ ಕೇಳಿದ್ರೆ, ನಮಗೆ ಅಗ್ನಿಯಲ್ಲಿರುವ ದೇವತೆ ಯಾರು ಗೊತ್ತುಂಟ? ಪರಶುರಾಮ.
ನಮ್ಮ ಕ್ಷೇತ್ರ ಯಾವುದು? ಪರಶುರಾಮ. ಅದನ್ನು ಉಪದೇಶ ಮಾಡಿದ್ದು ಯಾರು ಕೇಳಿದ್ರೆ ಆಚಾರ್ಯ ಮಧ್ವರು. ಅವರು ಹೋಮ ಹವನ ಹೀಗೆ ಮಾಡಬೇಕು, ಪ್ರತಿಯೊಂದಕ್ಕೂ ನಮಗೆ ಸಿಸ್ಟಮ್ಯಾಟಿಕ್ ಆಗಿ ಹೇಳಿಕೊಟ್ಟಿದ್ದಾರೆ. ಎಲ್ಲ ಆಚಾರ್ಯತ್ರಯರಿದ್ದಾರೆ, ಎಲ್ಲರೂ ಇದ್ದಾರೆ. ಆದ್ರೆ ಹೀಗೆ ಯಜ್ಞಗಳನ್ನು ಮಾಡಬೇಕು, ಆದರೆ ಹೀಗೆ ಚಿಂತನೆ ಮಾಡಬೇಕು, ಇದೆಲ್ಲ ಕೊಟ್ಟವರು ಆಚಾರ್ಯ ಮಧ್ವರು. ಹಾಗಾಗಿ ಇವತ್ತು ನಾವು ಅವರನ್ನು ನೆನಪಿಸಿಕೊಳ್ಳಲೇಬೇಕು. ಇಂತಹ ದೀಪಾವಳಿ ಆರಾಧನೆ ಮಾಡಬೇಕಾದ್ರೂ ಕೂಡ, ಹಬ್ಬ ಹರಿದಿನ ಮಾಡಬೇಕಾದ್ರೂ ಅದರೆಲ್ಲ ಹಿಂದೆ ಕೂಡ ತತ್ವವನ್ನು ಕೊಟ್ಟವರು ಆಚಾರ್ಯ ಮಧ್ವರು. ಹಾಗಾಗಿ ದೀಪದಲ್ಲಿ ಮಾಡುವ ಆರಾಧನೆ ಹಾಗೆ ಪರಿಷ್ಕೃತವಾದಂತಹ ದೀಪ, ಅದು ಅಗ್ನಿ. ಇವತ್ತು ಏನೇನು ಎಲ್ಲೆಲ್ಲೋ ಕ್ಯಾಂಡ್ಲಲ್ಲಿ ಉರಿಸಿ ಎಲ್ಲ ಮಾಡಬಹುದಲ್ಲ, ಇವತ್ತು ನೀವು ನೋಡಿರ್ತೀರಿ ವಿದೇಶಗಳಲ್ಲಿ ಎಲ್ಲ. ಆದರೆ ನಮ್ಮಲ್ಲಿ ಹಾಗಲ್ಲ. ಮತ್ತೆ ತುಪ್ಪದ ದೀಪವನ್ನು ಹಚ್ಚುತ್ತೇವೆ. ಹಾಗಾದ್ರೆ ಒಳ್ಳೆಯದು ದೀಪ ಯಾವುದು ಕೇಳಿದ್ರೆ ತುಪ್ಪದ ದೀಪ, ಅದು ಶ್ರೇಷ್ಠ. ಯಾಕೆ? ತುಪ್ಪದಲ್ಲಿ ಲಕ್ಷ್ಮಿ ತನ್ನ ಸನ್ನಿಧಾನ ಇಟ್ಟಿರ್ತಾಳೆ. ಹಾಗಾದ್ರೆ ದೀಪದಲ್ಲಿ ಇರುವಂತದ್ದು ಭಗವಂತ. ಹಾಗಾದ್ರೆ ದೀಪವನ್ನೇ ಭಗವಂತನನ್ನು ಕಾಣಬೇಕಾದ್ರೆ ಅಲ್ಲಿ ಲಕ್ಷ್ಮಿ ಇದ್ರೆ ಅದು ಉತ್ತಮ ಕಲ್ಪ. ಕೊನೆಗೆ ಆಗುವಾಗ ಅದು ಸಾಮರ್ಥ್ಯ ಇಲ್ಲ ನಮಗೆ ಕೇಳಿದ್ರೆ ಎಣ್ಣೆದ್ದು, ಅದು ಎಳ್ಳೆಣ್ಣೆ. ಯಾಕೆ ಎಳ್ಳೆಣ್ಣೆ ಕೇಳಿದ್ರೆ ಶುದ್ಧವಾದದ್ದು ಎಳ್ಳೆಣ್ಣೆ ಅಂತ. ತಿಲಾಹ ಪಾಪಹರಾಹ ಶುಭ. ಎಳ್ಳನ್ನು ಉಪಯೋಗ ಮಾಡಿದ್ರೆ ಪಾಪಗಳೆಲ್ಲ ಹೋಗ್ತವೆ. ಹಾಗಾಗಿ ಅಂತ ಶುದ್ಧವಾದ ಎಳ್ಳಿನ ಎಣ್ಣೆಯಿಂದ ಉರಿಸಬೇಕು. ಈಗ ಅದು ಸಿಕ್ಕುದು ಕಷ್ಟ. ಯಾಕೆ ಕೇಳಿದ್ರೆ ಇವತ್ತು ಪ್ಯಾಕೆಟ್ ಅಲ್ಲಿ ಎಳ್ಳೆಣ್ಣೆ ಅಂತ ಇರ್ತದೆ, ಆದ್ರೆ ಶುದ್ಧವಾಗಿ ಇರೋದಿಲ್ಲ, ಮತ್ತೊಂದಿಷ್ಟೋ ಮಿಕ್ಸ್ ಇರ್ತದೆ. ಅದೇ ಹೋಗ್ತಾ ಹೋಗ್ತಾ ಕೊನೆಗೆ ತೆಂಗಿನ ಎಣ್ಣೆವರೆಗೂ ಬರ್ತಾರೆ. ಆದ್ರೆ ಒಳ್ಳೇದು ಯಾವುದು ಕೇಳಿದ್ರೆ ತುಪ್ಪದ ದೀಪವನ್ನು ಉರಿಸಿ ಅದರಲ್ಲಿ ದೇವರ ಆರಾಧನೆ ಮಾಡುವಂಥದ್ದು. ಹಾಗಾದ್ರೆ ಇವತ್ತು ದೀಪದಲ್ಲಿ ಎರಡು ಆರಾಧನೆ, ದೀಪದಿಂದ ದೇವರ ಆರಾಧನೆ, ದೀಪದಲ್ಲೇ ಆರಾಧನೆ, ಎರಡು ಆರಾಧನೆ ಉಂಟು. ನೀವು ದುರ್ಗಾ ನಮಸ್ಕಾರ, ದೀಪ ನಮಸ್ಕಾರ ಅಂತ ನೋಡಿದ್ರೆ ದೀಪವನ್ನು ಉರಿಸಿ ಅದಕ್ಕೆ ಅರ್ಚನೆ ಮಾಡಿಕೊಂಡು ಅದರಲ್ಲೇ ದೇವರನ್ನು ಥಿಂಕ್ ಮಾಡ್ತೇವೆ, ಆಲೋಚನೆ ಮಾಡ್ತೇವೆ. ಇನ್ನೊಂದ್ಸಲ ದೀಪ ಅಂದ್ರೆ ಅಗ್ನಿ ಬೆಳಗುತ್ತಾ ಇರ್ತದೆ, ಅದಕ್ಕೆ ಆಹುತಿಗಳನ್ನು ಕೊಡ್ತೇವೆ, ಅದೆಲ್ಲವನ್ನು ಕೂಡ ಅಗ್ನಿ ಕೊಂಡೋಗಿ ಕೊಡ್ತಾನೆ ಅಂತ ಇದೊಂದು ಮಾಧ್ಯಮದಲ್ಲಿ ಆರಾಧನೆ ಮಾಡ್ತೇವೆ. ಇನ್ನೊಂದು ದೀಪವನ್ನು ಉರಿಸಿ ದೇವರ ಪೂಜೆಗೆ ಸಹಕಾರಿಯಾಗಿ ಮೂರ್ತಿಗಳನ್ನು ಇರ್ತೇವೆ, ಫೋಟೋಗಳು ಇರ್ತೇವೆ, ಆಚೆ ಈಚೆ ಎಲ್ಲ ದೀಪವನ್ನು ಬೆಳಗಿಸ್ತೇವೆ, ಇದರಿಂದ ದೇವರನ್ನು ಕಾಣ್ತೇವೆ. ಹಾಗಾದ್ರೆ ದೀಪ ಉರಿಸಿದ್ರೆ ಏನಾಗತ್ತೆ ಕೇಳಿದ್ರೆ ನಮ್ಮ ಅಜ್ಞಾನಗಳು ಪರಿಹಾರ ಆಗಿ ನಮಗೆ ಜ್ಞಾನ ಸಿಗ್ತದೆ, ಭಗವಂತ ಯಾರು ಅಂತ ಗೊತ್ತಾಗತ್ತೆ. ಹಾಗಾಗಿ ದೀಪಗಳ ಆರಾಧನೆ ಎನ್ನುವಂಥದ್ದು ಮಾಡಿದಾಗ ಲೋಕ ರಾಷ್ಟ್ರಕ್ಕೆ ಕ್ಷೇಮ ಆಗತ್ತೆ, ಇದು ಕೊಡ್ತಾರೆ. ಹಾಗಾಗಿ ಒಂದು ದೀಪ ಅದನ್ನು ಬೆಳಗುವ ಹಿನ್ನೆಲೆಯಲ್ಲಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ. ಹಾಗಾದ್ರೆ ದೀಪ ಯಾವಾಗ್ಲೂ ಉರಿಸ್ತೇವೆ ಪೂಜೆ ಮಾಡುವಾಗ. ಇವತ್ತು ನೀವು ಯಾವುದೇ ಅಂಗಡಿ ಮುಂಗಟ್ಟುಗಳು ಯಾವುದೇ ಇರಲಿ, ಒಬ್ರು ವಿದೇಶಿಗರ ಹತ್ರ ನಾನು ಮಾತಾಡುವಾಗ ಅವರು ಹೇಳುವ ಮಾತು ನೋಡಿ, ಇಲ್ಲಿ ನೀವು ಲಕ್ಷ್ಮೀ ಪಟಾಕಿ ಮಾಡ್ತೀರಿ, ಆದ್ರೂ ಕೂಡ ಅದು ಒಡಿತದೆ ಎಲ್ಲ ಹೌದು, ಆದ್ರೂ ಅದಕ್ಕೆ ಹೆಸರೇ ಹೇಗೆ? ಲಕ್ಷ್ಮೀ ಪಟಾಕಿ ಅಂತಲೇ. ನೀವು ಬೇರೆ ಯಾವ್ದು ಹಾಕಿದ್ರೆ ಅದು ಲಕ್ಷ್ಮೀ ಪಟಾಕಿ ಅಂತ ಆಗೋದಿಲ್ಲ, ಅಲ್ಲ ಒಡೆದು ಚೂರ ಆಗತ್ತೆ ಕೇಳಿದ್ರೆ ಅವರು ಹೇಳ್ತಾರೆ ಅಲ್ಲಿ ಆ ಲಕ್ಷ್ಮಿಯನ್ನು ಸುಡುದು ಅಂತ ಭಾವನೆ ಅಲ್ಲ, ಆ ಪಟಾಕಿಗೆ ಹೆಸರೇ ಕೊಟ್ಟದ್ದು. ಹಾಗಾಗಿ ಅಂತ ಲಕ್ಷ್ಮಿಯನ್ನು ಹೊಡೆದೊಡ್ದು ಹಾಕಿದ್ದೇವೆ ಅಂತ ಆ ಚಿಂತನೆ ನಮಗೆ ಬರಲೇ ಇಲ್ಲ ಇಷ್ಟರವರೆಗೂ ಕೂಡ. ನಾವು ಇಷ್ಟು ಪಟಾಕಿ ಹೊಡೆದ್ರು ಕೂಡ ಅದು ಯಾರಿಗೆ ಬಂತು ಕೇಳಿದ್ರೆ ಬುದ್ಧಿಜೀವಿಗಳಿಗೆ ಶುರುವಾಯ್ತು. ಅಲ್ಲ ಅದು ಲಕ್ಷ್ಮಿ ಚಿತ್ರ, ಅದು ಒಡೆದೋಯ್ತು, ಅದನ್ನು ಉರಿಸಬಹುದಾ, ಇಂಥದ್ದೆಲ್ಲ ಬಂತು. ಹಾಗಾದ್ರೆ ಏನು ಕೇಳಿದ್ರೆ ಒಂದು ಪಟಾಕಿಗೆ ಹೆಸರಿಡ್ಬೇಕಾದ್ರೆ ಲಕ್ಷ್ಮೀ ಪಟಾಕಿ ಅಂತ. ಒಬ್ಬ ಗಾಡಿ ಓಡಿಸ್ತಾನೆ, ಆತ ತಾನು ರಿಕ್ಷಾ ಓಡಿಸ್ತಾನೆ ಆದ್ರೂ ಕೂಡ ಅದರಲ್ಲಿ ಒಂದು ಫೋಟೋ ಇಟ್ಟು ಅಲ್ಲಿಗೊಂದು ಊದುಕಡ್ಡಿ ಆದ್ರೆ ಇಡ್ತಾನೆ. ಅದು ಊದುಕಡ್ಡಿ ಏನು ಕೇಳಿದ್ರೆ ದೀಪವೇ. ನಾವು ದೀಪ ಉರಿಸಿದ್ರೆ ಅದು ಗಾಡಿ ಹೋಗುವಾಗ ಎಣ್ಣೆ ಚೆಲ್ತದೆ, ದೀಪ ಉರಿಯೋದಿಲ್ಲ ಅಥವಾ ಆಫ್ ಆಗ್ತದೆ, ಅದರ ಬದಲು ಊದುಕಡ್ಡಿ ಹಾಕ್ತಾನೆ. ಊದುಕಡ್ಡಿಯಲ್ಲಿ ಇರುವುದು ಏನು? ಬೆಂಕಿಯೇ. ಹಾಗಾದ್ರೆ ಏನು ಕೇಳಿದ್ರೆ ಪ್ರತಿಯೊಂದರಲ್ಲಿಯೂ ಕೂಡ ದೇವರನ್ನು ಕಾಣ್ತಾರೆ. ಯಾರ್ದೋ ಒಂದು ಪರ್ಸಿಗೆ ಕೈ ಹಾಕಿ ತೆಗಿದ್ರೆ ಅದರಲ್ಲಿ ಯಾರ್ದೋ ಒಂದು ಫೋಟೋ ಇರ್ತದೆ, ದೇವರದ್ದು ಏನೋ ಒಂದು ದೇವರದ್ದು ಚಿಂತನೆ ಇರ್ತದೆ. ಇದು ನಮ್ಮ ಭಾರತದಲ್ಲಿ ಬೇರೆ ಎಲ್ಲಿಯೂ ಇಲ್ಲ. ನೀವು ದೇಶ ವಿದೇಶಗಳಿಗೆ ಸುತ್ತಿ ನೀವು ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ದೇವರ ಚಿಂತನೆ ಬರುವಂತಹ ಮೂಮೆಂಟ್ ಉಂಟು ನೋಡಿ, ಇದು ನಮ್ಮಲ್ಲಿ. ಯಾವುದೇ ಒಂದು ವಸ್ತುಗಳನ್ನು ತೆಕ್ಕೊಳ್ಳಿ, ಎಲ್ಲಿಗೆ ಹೋಗ್ಲಿ ಒಂದು ದೇವರನ್ನು ನಾವು ಕಾಣ್ತೇವೆ. ಹಾಗಾಗಿ ಇಂತಹ ಹಬ್ಬಗಳ ಹರಿದಿನಗಳಲ್ಲಿಯೂ ಕೂಡ ಪ್ರತಿಯೊಂದು ವಸ್ತುಗಳಲ್ಲಿಯೂ ಕೂಡ ದೇವರಿದ್ದಾರೆ. ಅಗ್ನಿಯಲ್ಲೂ ದೇವರಿದ್ದಾರೆ, ದೀಪದಲ್ಲಿಯೂ ದೇವರಿದ್ದಾರೆ, ದೇವರ ಕೋಣೆಯಲ್ಲೂ ದೇವರಿದ್ದಾರೆ, ಇಡೀ ಮನೆಯಲ್ಲೇ ದೇವರಿದ್ದಾರೆ. ಅದಕ್ಕೋಸ್ಕರ ಏನು ಮಾಡಿದ್ದೆವು? ಇಡೀ ಮನೆಯಲ್ಲಿ ದೀಪ ಉರಿಸಿದೆವು, ಸಾಲು ಸಾಲು ದೀಪ ಹಾಕಿದೆವು. ಹಾಗಾದ್ರೆ ಒಂದು ದೀಪಕ್ಕೆ ದೀಪ ಅಂತ ಹೆಸರು. ದೀಪಳ ಆವಳಿ ಅಂದ್ರೆ ಸಾಲು ಸಾಲು ಉರಿಸಿದ್ರೆ ಅದಕ್ಕೆ ದೀಪಾವಳಿ ಅಂತ ಹೆಸರು. ಕಾರ್ತೀಕ ಮಾಸದಲ್ಲಿ ಈ ದೀಪಾವಳಿ ಹಬ್ಬ ಬರ್ತದೆ. ಯಾಕೆ ದೀಪಾವಳಿ ಏಕೆ ವಿಶೇಷ ಅಂತ ಕೇಳಿದ್ರೆ, ದೀಪದ ಹಿನ್ನೆಲೆಯಲ್ಲಿ ಹೇಳ್ತಾರೆ ಅಗ್ನಿಯನ್ನು ಬೆಳಗಿಸಿದ್ರೆ ಭಾರೀ ಪುಣ್ಯ ಅಂತೆ. ಅದಕ್ಕೊಂದು ಸ್ಕಂದ ಪುರಾಣ ಒಂದು ಕಥೆ ಕೂಡ ಹೇಳ್ತದೆ. ಏನು ಕೇಳಿದ್ರೆ, ಒಂದು ಸಲ ಕಾರ್ತೀಕ ಮಾಸದಲ್ಲಿ ತುಳಸಿ ಕಟ್ಟೆಯಲ್ಲಿ ದೀಪ ಉರಿಸಬೇಕು. ನಾವು ಇವತ್ತು ತುಳಸಿ ಪೂಜೆಯನ್ನು ಆರಂಭ ಮಾಡ್ತೇವೆ ಇನ್ನು ನಾಡ್ದು ಪಾಡ್ಯದಿಂದ. ಹಾಗಾದ್ರೆ ಅಲ್ಲಿ ಉರಿಸಿದ್ರಂತೆ. ಉರಿಸಿದಾಗ ಆ ದೀಪವನ್ನು ನೋಡಿ ಅದು ಹಣ್ಣು ಇರಬಹುದು ಅಂತ ಭ್ರಮಿಸಿ ಒಂದು ಕಾಗೆ ಓಡಿಕೊಂಡು ಬರ್ತದೆ. ಕಾಗೆ ಬಂದೇನು ಇದು ಹಣ್ಣು ಅಂತ ಹತ್ರ ಬಂದ್ರೆ ಅದು ಕೊಕ್ಕು ಉರಿಲಿಕ್ಕೆ ಶುರುವಾಯ್ತು, ಬಿಸಿ ಆಯ್ತು, ಸ್ವಲ್ಪ ದೂರ ಆಯ್ತು, ಮತ್ತು ಹೊಂಚೆ ಹಾಕ್ತಾ ಇತ್ತು. ನೋಡಿ ಮನುಷ್ಯನೂ ಹಾಗೆ ಒಂದು ಸಲ ಅದು ಕೆಟ್ಟದು ಅಂತ ಗೊತ್ತಿರ್ತದೆ, ಆದ್ರೂ ನಾವು ಬಿಡುವುದಿಲ್ಲ,
ಮತ್ತೆ ಅದನ್ನೇ ಫಾಲೋ ಮಾಡ್ತೇವೆ. ಅದೇ ರೀತಿಯಾಗಿ ಇದು ಮಾಡ್ತದೆ. ದೀಪಕ್ಕೆ ಬರುವ ಹುಳಗಳು ಹಾಗೆ ಹತ್ರ ಬರ್ತವೆ, ಬಿಸಿ ಉಂಟು ಅಂತ ಗೊತ್ತಾಗುತ್ತೆ, ದೂರ ಹೋಗ್ತವೆ, ಆದ್ರೂ ಹಣ್ಣು ಅಂತ ಮತ್ತೆ ಭ್ರಮೆಗೆ ಒಳಗೆ ಆಗ್ತವೆ, ಮತ್ತೆ ಬರ್ತಾವೆ. ಅದೇ ರೀತಿ ಕಾಗೆ ಕಾಯ್ತದೆ, ಮತ್ತೆ ಬರ್ತದೆ, ತಾನೀಗ ಬುಡದಲ್ಲಿ ತಾನು ಕೊಕ್ಕಿನಿಂದ ಹೆಕ್ಕಿಕೊಂಡು ಹೋಗ್ತದೆ. ದೀಪ ಇರ್ತದೆ, ಬತ್ತಿಯನ್ನು ಹಿಡ್ಕೊಂಡು ಹೋಯ್ತು. ಹೋಗ್ತಾ ಹೋಗ್ತಾರಾಗ ಬತ್ತಿ ಉರಿತಾ ಉರಿತಾ ಹತ್ತಿರ ಬಂದಾಗ ಬಿಸಿ ಆಗ್ಲಿಕ್ಕೆ ಆರಂಭ ಆಯ್ತು. ಅದು ಏನು ಮಾಡಿತು ಕೇಳಿದ್ರೆ, ಕಾಗೆ ಅದನ್ನು ಬತ್ತಿಯನ್ನು ಬಿಟ್ಟುಬಿಟ್ಟಿತು. ಬಿದ್ದದ್ದು ನೇರವಾಗಿ ಭೂಮಿಯಲ್ಲಿ ಕೆಳಗೆ ಇರತಕ್ಕಂಥ ಒಂದು ಹುಲ್ಲಿನ ಮಾಡಿನ ಗುಡಿಸಲಿನ ಮೇಲೆ ಬಿತ್ತು. ಇಡೀ ಗುಡಿಸಲಿಗೆ ಬೆಂಕಿ. ಎಷ್ಟು ಕೇಳಿದ್ರೆ ಆಕಾಶದ ಎತ್ತರಕ್ಕೆ ಬೆಂಕಿ ಆಯ್ತು. ಬೆಂಕಿ ಆದದ್ದರಿಂದ, ಕಾರ್ತೀಕ ಮಾಸ ಆದದ್ದರಿಂದ, ಬೆಂಕಿಯನ್ನು ಉರಿಸಿದ್ರಿಂದ, ಆಕಾಶದ ಎತ್ತರಕ್ಕೆ ಉರಿಸಿದ್ರಿಂದ ಕಾಗೆಗೆ ಮೋಕ್ಷ ಆಯಿತು ಅಂತ ಬರೆದ್ರು. ಹಾಗಾದ್ರೆ ಏನು ಮಾಡುವ, ನಾಳೆಯಿಂದ ಇನ್ನೊಬ್ಬರ ಯಾರದು ಹುಲ್ಲಿನ ಮಾಡು ಉಂಟು ಅಂತ ಹುಡುಕಿಕೊಂಡು ಹೋಗುವ, ಅಲ್ಲೆಲ್ಲ ಬೆಂಕಿ ಉರಿಸ್ತಾ ಬರುವ, ಮೋಕ್ಷಕ್ಕೆ ಹೋಗ್ತದ ಕೇಳಿದ್ರೆ ಆ ತಾತ್ಪರ್ಯ ಅಲ್ಲ. ಅಲ್ಲಿ ಕಥೆಯಲ್ಲಿ ಏನು ಅವರದ್ದು ಮೀನಿಂಗ್ ಕೇಳಿದ್ರೆ, ದೀಪ ಉರಿಸಿದ್ರೆ ಮೋಕ್ಷಕ್ಕೆ ಹೋಗ್ತೀರಿ ಅಂತ ಅಷ್ಟೇ. ನಾವು ಅಷ್ಟೇ ತಕೊಳ್ಬೇಕು, ಎಲ್ಲವನ್ನು ಹಾಗೆ ತಕೊಳ್ಳೋದಲ್ಲ. ಅದಕ್ಕೋಸ್ಕರ ಕುಖ್ಯ ಭಾಷೆ, ಸಮಾಧಿ ಭಾಷೆ, ದರ್ಶನ ಭಾಷೆ ಅಂತ ಪುರಾಣಗಳಿಗೆಲ್ಲ ಕೊಡ್ತಾರೆ. ಹೀಗೆ ದೀಪವನ್ನು ಉರಿಸೋದ್ರಿಂದ ಒಂದು ಕಾಗೆಗೆ ಒಳ್ಳೇದಾಗ್ತದೆ ಅಂತ ಆದ್ರೆ ನಮಗೆ ನಿಮಗೆ ಒಳ್ಳೇದಾಗ್ಲಿಕ್ಕಿಲ್ವಾ? ಹಾಗಾಗಿ ಖಂಡಿತ ದೀಪವನ್ನು ಉರಿಸಿ, ಅದನ್ನು ಯಾಕೆ ಉರಿಸಬೇಕು ಎನ್ನುವ ಚಿಂತನೆ ಬೇಕು. ಮತ್ತೆ ಸುಮ್ಮನೆ ಉರಿಸೋದಲ್ಲ. ಇವತ್ತು ನೀವು ಕೇವಲ ಬೆಳಕಿನ ಹಬ್ಬ ಅಂತ ಹೇಳ್ತೀರಿ ಕೇಳಿದ್ರೆ LED ಬಲ್ಬ್ಗಳನ್ನು ಹಾಕಿಕೊಂಡು ಮಾಡ್ತೇವೆ. ಇವತ್ತು ಗೂಡು ದೀಪ ಎಲ್ಲಾ ಕಡೆ ನೋಡ್ತೇವೆ ನಾವು. ಎಲ್ಲ ಏನು ಮಾಡ್ತೇವೆ ಕೇಳಿದ್ರೆ ಬಲ್ಬ್ ಹಾಕಿ ಬಿಡ್ತೇವೆ. ನಮ್ಮ ಶಾಸ್ತ್ರ ಅದು ಕೊಡೋದಲ್ಲ. ನಮ್ಮ ಶಾಸ್ತ್ರ ಕೊಡುದು ದೀಪವನ್ನೇ ತೈಲದ ದೀಪ, ತಪ್ಪಿದ್ರೆ ತುಪ್ಪದ ದೀಪ, ತಪ್ಪಿದ್ರೆ ಎಣ್ಣೆನೇ ದೀಪ. ಈ ದೀಪದಲ್ಲಿರುವಂತಹ ಏನೊಂದು ಪಾಸಿಟಿವ್ ಎನರ್ಜಿ ಇದು ಬೇರೆಯಿಂದ ಬರೋದಿಲ್ಲ. ಈ ದೀಪಕ್ಕೆ ಎಷ್ಟು ಮಹತ್ವ ಉಂಟು ಕೇಳಬೇಕಾದ್ರೆ ನಮ್ಮ ಭಾರತದ ಇತಿಹಾಸಗಳನ್ನು ಸ್ವಲ್ಪ ನೋಡ್ಬೇಕು ನೀವು. ಹಿಂದೆ ಭೋಪಾಲ್ ವಿಷ ಅನಿಲ ದುರಂತ ಆಯ್ತು. ಅಲ್ಲಿ ಆಗಬೇಕಾದ್ರೆ ಅಷ್ಟೆಲ್ಲ ಆಗುವಾಗ ಒಂದು ದೇವಸ್ಥಾನದಲ್ಲಿ ಎಲ್ಲಿ ದೀಪಗಳನ್ನು ಇಟ್ಟುಕೊಂಡು ದೇವರ ಆರಾಧನೆ ಮಾಡ್ತಾ ಇದ್ರು ಅಲ್ಲಿ ಆ ವಿಷಾನಿಲ ಪ್ರಭಾವ ಆಗ್ಲಿಲ್ಲಂತೆ. ಯಾಕೆ ಕೇಳಿದ್ರೆ ಅಲ್ಲಿ ತುಪ್ಪದ ದೀಪವನ್ನು ಉರಿಸಿದ್ರು. ಜಗತ್ತಿನಲ್ಲಿರುವ ಕಷ್ಕರ್ಮಗಳನ್ನು ತಾನು ನುಂಗಿ ಒಳ್ಳೆಯ ಶಕ್ತಿಯನ್ನು ಕೊಡುವ ಸಾಮರ್ಥ್ಯ ದೀಪಗಳಿಗೆ ಉಂಟು. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆದದ್ದು. ಹಾಗಾದ್ರೆ ದೀಪ ಉರಿಸಿದ್ರೆ ವಾತಾವರಣವು ಶುದ್ಧ ಆಗತ್ತೆ ಅಂತಾಯ್ತು. ತುಪ್ಪದ ದೀಪ ಉರಿಸಿದ್ರೆ ಅದರದ್ದು ಪರಿಮಳವು ಕಣ್ಣಿಗೂ ತಂಪು. ಹಾಗಾಗಿ ಏನು ಮಾಡಿದ್ರು ಕೇಳಿದ್ರೆ ಎಳ್ಳೆಣ್ಣೆಯಿಂದ ಉರಿಸಿ, ತಂಪು ಅದು, ಅಥವಾ ತುಪ್ಪದ ದೀಪವನ್ನು ಉರಿಸಿ ಹೇಳಿದ್ರು. ಅದೇ ನೀವು ಸೀಮೆ ಎಣ್ಣೆ ಉರಿಸಿದ್ರೆ, ಹಿಂದೆಲ್ಲ ಸೀಮೆಣ್ಣೆ ಇತ್ತು, ಏನದ್ರಿಂದ ಕಂಡಾಬಟ್ಟೆ ಹೊಗೆ, ಕಣ್ಣು ಉರಿತದೆ, ಹೌದಲ್ವಾ? ನೀವು ನೋಡಿ, ತುಪ್ಪದ ದೀಪವು ಎಳ್ಳೆಣ್ಣೆ ದೀಪವನ್ನು ಉರಿಸಿ ಮಾಡುವ ಪೂಜೆಗೂ ಅಥವಾ ನೀವು ಸೀಮೆ ಎಣ್ಣೆ ಹರಿಸಿದ್ರೆ ಅದು ಬೆಳಕು ಬರ್ತದೆ. ನಿಮ್ಮ ಲೆಕ್ಕದಲ್ಲಿ ಬೆಳಕಿನ ಹಬ್ಬ ಬೆಳಕು ಬರ್ತದೆ ಅಂತ ಆದ್ರೆ, ಕೇವಲ ಅಷ್ಟಕ್ಕೆ ಸೀಮಿತ ಅಂತ ಆದ್ರೆ ಸೀಮೆ ಎಣ್ಣೆದ್ದು ಆಗತ್ತೆ, ಆಮೇಲೆ ಕ್ಯಾಂಡ್ಲು ಆಗತ್ತೆ, ಯಾವುದೂ ಆಗತ್ತೆ. ಆದರೆ ನಮ್ಮ ಶಾಸ್ತ್ರ ಅದನ್ನು ನಿಷೇಧ ಮಾಡ್ತಾರೆ. ನಮ್ಮ ಶಾಸ್ತ್ರ ಕೊಡುವಂಥದ್ದು ತುಪ್ಪದ ದೀಪ, ಎಳ್ಳೆಣ್ಣೆ ದೀಪ, ತಪ್ಪಿದ್ರೆ ಮತ್ತೆ ಇನ್ನು ತೆಂಗಿನ ಎಣ್ಣೆ ದೀಪದವರೆಗೆ ಬರ್ತದೆ ಅಷ್ಟೇ. ಅದರಿಂದ ಅಂತ ದೀಪ ಉರಿಸಿದ್ರೆ ವಾತಾವರಣಕ್ಕೂ ಒಳ್ಳೆಯದು. ಇನ್ನು ಇವತ್ತಿನ ಕಾಲಕ್ಕೆ ಹೋಲಿಸಿದ್ರೆ ಜಾಸ್ತಿ ಪ್ರಮಾಣದಲ್ಲಿ, ತುಂಬಾ ಪ್ರಮಾಣದಲ್ಲಿ ಪಟಾಕಿಗಳನ್ನು ಸಿಡಿಸುವಂಥದ್ದು, ಇದರಿಂದ ವಾಯು ಮಾಲಿನ್ಯ ಕೂಡ ಆಗ್ತದೆ, ಶಬ್ದ ಮಾಲಿನ್ಯ ಕೂಡ ಆಗ್ತದೆ. ಇದರ ಅವಶ್ಯಕತೆ ನಿಮ್ಮ ಪ್ರಕಾರ ದೀಪಾವಳಿ ಹಬ್ಬಕ್ಕೆ ಇದೆಯಾ ಅಂತ? ಖಂಡಿತ ಇದೆ. ಯಾಕೆ ಕೇಳಿದ್ರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಚಿಂತಕರು ಪಟಾಕಿ ಹೊಡಿಬಾರದು ಹೇಳ್ತಾರೆ. ಆದ್ರೆ ನಾನು ಹೇಳ್ತಾ ಇರೋದು ಓಡಿಸಿ ಅಂತ. ನೀವು ನಿಮ್ಮ ದೃಷ್ಟಿಕೋನ ವಾತಾವರಣ ಹಾಳಾಗತ್ತೆ, ಪ್ರಕೃತಿ ಏರುಪೇರಾಗತ್ತೆ ಅಂತ ಆದ್ರೆ, ಯಾವುದೋ ರಾಜಕಾರಣಿಗಳು ತಾವು ಗೆಲುವನ್ನು ಪಡೆದಾಗ, ಕ್ರಿಕೆಟ್ ಮ್ಯಾಚ್ ವಿನ್ ಆದಾಗ ಅಲ್ಲಿಯೂ ನೀವು ಪಟಾಕಿ ಹೊಡಿಬಾರ್ದು. ಅಲ್ಲಿ ನಿಮ್ದು ಆಕ್ಷೇಪಗಳಿಲ್ಲ, ಬೇಕಾದಷ್ಟು ಹೊಡಿತೀರಿ, ಬೇಕಾದಷ್ಟು ಹಾರಿಸ್ತೀರಿ. ಅದು ಯಾಕೆ? ಅಲ್ಲಿ ಇಲ್ಲಿರುವಂತ ಪ್ರಜ್ಞೆ ಅಲ್ಲಿ ಯಾಕೆ ಇಲ್ಲ, ಪ್ರಕೃತಿಯ ಪ್ರಜ್ಞೆ? ಹಾಗಾದ್ರೆ ಏನು ಇತ್ತು ಕೇಳಿದ್ರೆ ಎಲ್ಲದೂ ಕೂಡ ಬ್ಯಾಲೆನ್ಸ್ ಆಗಿ ಮಾಡಿಕೊಂಡು ಹೋಗಬೇಕು ಅಂತ ಅರ್ಥ. ಆಖ್ಯಾನ ಅಂತ ಒಂದು ಗ್ರಂಥದಲ್ಲಿ 5 ಉತ್ಸವಗಳನ್ನು ವರ್ಣನೆ ಮಾಡಬೇಕಾದ್ರೆ ಇದನ್ನು ವರ್ಣೋತ್ಸವ. ಯಾಕೆ ಇವತ್ತೊಂದು ಉತ್ಸವಾದಿಗಳಾಗಬೇಕಾಡಿದ್ರೆ ಯಾಕೆ ನೀವು ಮೇಲೆ ಒಂದು ವ್ಯೋಮದೀಪ ಅಂತ ಗೂಡು ದೀಪ ಮಾಡ್ತೀರಲ್ಲ, ಅದು ಯಾಕೆ ಮೇಲೆ ಇಡುದು, ಕೆಳಗಿಡ್ಬೋದಲ್ಲ? ಅದಕ್ಕೆ ಕಂಬ ಅಳತೆ ಹೇಳ್ತಾರೆ, ಇಷ್ಟೇ ಎತ್ತರ ಇರಬೇಕು, ಹೀಗೆ ದೀಪ ಇರಬೇಕು, ಮೇಲೆ ಇರಬೇಕು. ಯಾಕೆ ಕೇಳಿದ್ರೆ ಅದು ಪಿತೃಗಳಿಗೆ ತೋರಿಸ್ಲಿಕ್ಕೆ, ದೇವತೆಗಳಿಗೆ ತೋರಿಸ್ಲಿಕ್ಕೆ. ಉತ್ಸವಾದಿಗಳಿಗೆ ಆಗುವಾಗ ಧ್ವಜವನ್ನು ಮೇಲೆ ಏರಿಸ್ತೇವೆ. ಯಾಕೆ ಕೇಳಿದ್ರೆ ಫ್ಲಾಗ್, ಯಾಕೆ ಕೇಳಿದ್ರೆ ಅವರಿಗೆಲ್ಲ ಇನ್ವೈಟೇಷನ್, ದೇವತೆಗಳಿಗೆ ಉತ್ಸವ ಆಗ್ತಾ ಉಂಟು ಬನ್ನಿ ಅಂತ ಗೊತ್ತಾಗ್ಲಿ ಅಂತ. ಹಾಗಾಗಿ ಮೇಲಿನಿಂದ ದೇವತೆಗಳು ಇರ್ತಾರೆ ಅಂತ ನಮ್ಮ ಚಿಂತನೆ, ಕೇವಲ ಕೆಳಗಿನಿಂದ ಮಾತ್ರ ಅಲ್ಲ. ದೇವಾದಿ ದೇವತೆಗಳು ಹಬ್ಬ ಹರಿದಿನಗಳಲ್ಲಿ ನಮ್ಮ ಮನೆಗೆ ಬರೋದ್ರಿಂದ ಅವರಿಗೆ ದೀಪ ಉರಿಸುವ ಒಂದು ಕಲ್ಪನೆಯಿಂದ, ಅವರಿಗೆ ಖುಷಿಯಾಗಬೇಕೆನ್ನುವ ಅಭಿವ್ಯಕ್ತ ಆಗಬೇಕೆನ್ನೋ ಒಂದು ಚಿಂತನೆಯಿಂದ ಪಟಾಕಿಯನ್ನು ಸಿಡಿಸುವಂತದ್ದು ನಮ್ಮ ಶಾಸ್ತ್ರ ಕೊಟ್ಟಿತ್ತು. ಇವತ್ತು ನೀವು ನೋಡಿರಬಹುದು, ಮಧೂರ್ ಬೆಡಿ ಅಂತ ಉಂಟು, ಕುಂಬ್ಳೆ ಬೆಡಿ ಅಂತ ಹೇಳ್ತಾರೆ, ಬೆಡಿ ಬೆಡಿ ಅಂತ. ಉತ್ಸವಾದಿಗಳಾಗುವಾಗ ಮಧ್ಯದಲ್ಲಿ ರಥವನ್ನು ನಿಲ್ಲಿಸಿ ಆಮೇಲೆ ಪಟಾಕಿಗಳನ್ನು ಸಿಡಿಸುತ್ತಾರೆ. ವ್ಯತ್ಯಾಸ ಏನು ಕೇಳಿದ್ರೆ ಅದರದ್ದು ಪ್ರಮಾಣದ ಮೇಲೆ ಇದೆ. ಮೇಲಕ್ಕೆ ಹಾರತ್ತೆ, ಅದು ಶಬ್ದ ಬರುತ್ತೆ, ಅದು ಇದಾಗತ್ತೆ.
ಆದ್ರೆ ಅದಕ್ಕಿಂತ ಹೆಚ್ಚು ಮಾಲಿನ್ಯ ಆಗ್ಲಿಕ್ಕೆ ಕಾರಣ ಬೇರೆಲ್ಲ ಕಾರಣಗಳೂ ಇದ್ದಾವೆ. ಅದರ ಜೊತೆಗೆ ಏನು ಮಾಡ್ತಾ ಇದ್ರು, ಗಿಡಗಳನ್ನು ನಡ್ತಾ ಇದ್ರು. ಇವತ್ತು ನೀವೇನು ಹೇಳ್ತೀರಿ, ಗಿಡಗಳನ್ನು ಬದುಕಿಸಬೇಕು ಅಂತ. ನಾವು ಗಿಡಗಳನ್ನು ಬೆಳೆಸ್ತೇವೆ, ಪಟಾಕಿಗಳನ್ನು ಹೊಡೆಸ್ತೇವೆ. ಇದರಲ್ಲಿ ಬರತಕ್ಕಂತಹ ಯಾವ ಇಂಗಾಲ ಡೈಆಕ್ಸೈಡ್ ಎಲ್ಲ ಉಂಟಲ್ಲ, ಅದು ಗಿಡಗಳಿಗೆ ಬೇಕು. ಗಿಡಗಳು ಕೊಡುವಂತ ಆಕ್ಸಿಜನ್ ಅದು ನಮಗೆ ಬೇಕು. ಹಾಗಾದ್ರೆ ಏನು ಕೇಳಿದ್ರೆ ಯಾವುದೂ ಶಾಸ್ತ್ರ ವಿರೋಧ ಅಲ್ಲ, ಆದ್ರೆ ಅದು ತಾಳ ತಪ್ಪಿದಾಗ ಕಷ್ಟ ಆಗಿ ಬಿಡತ್ತೆ. ನಿಮ್ಗೆ ಪಟಾಕಿ ಹೊಡಿಸುವುದೇ ಹಬ್ಬ ಅಲ್ಲ, ಹಬ್ಬದ ಪ್ರತೀಕದಲ್ಲಿ, ಹಬ್ಬದ ಅಂಗದಲ್ಲಿ ಪಟಾಕಿ ಹೊಡಿಸ್ಬೇಕು. ಹಾಗಾದ್ರೆ ಎಷ್ಟು ಪ್ರಮಾಣದಲ್ಲಿ ಹೊಡಿಸ್ಬೇಕು, ಯಾವ ರೀತಿ ಹೊಡಿಸ್ಬೇಕು ಅಂತ ನಿಮ್ಮ ಪ್ರಕಾರ? ಅಲ್ಲ, ಇಷ್ಟು ಪ್ರಮಾಣ ಅಂದ್ರೆ ಈಗಿನ ಜನಸಂಖ್ಯೆಯ ವಾತಾವರಣ, ಪೇಟೆಯ ಮಧ್ಯೆ ಅದೆಲ್ಲ ನೋಡಿಕೊಳ್ಬೇಕು. ಅದಕ್ಕೆ ಪಟಾಕಿ ಹೊಡೆಸುವಾಗ ಉತ್ಸವಾದಿಗಳಲ್ಲಿ ಮಧ್ಯದಲ್ಲಿ ಬಂದು ಒಂದಿಷ್ಟು ಕಾಲ ಅಂತ ಇವತ್ತು ಕೃಷ್ಣ ಮಠದಲ್ಲಿ ಹೊಡಿಸ್ತಾರೆ, ಮಧ್ಯದಲ್ಲಿ ಬರ್ತಾರೆ. ಎಷ್ಟು ಕೇಳಿದ್ರೆ ಒಂದಷ್ಟು ಹೊಡಿಸ್ತಾರೆ, ಹೊರತು ಬೆಳಗಿಂದ ಸಾಯಂಕಾಲವರೆಗೂ ಅಲ್ಲ. ಅಥವಾ ನೀವು ರಾಜಕೀಯ ವ್ಯಕ್ತಿಗಳೆಲ್ಲ ವಿನ್ ಆದಾಗ ಅಲ್ಲಿಂದ ಇಲ್ಲಿವರೆಗೆ ಹೊಡೆಸುವಂತದ್ದು, ಹರ್ಷವನ್ನು ವ್ಯಕ್ತಪಡಿಸಲಿಕ್ಕೆ ಹೇಗೆ ಇದು ಮಾಡ್ತೀರೋ, ಇದು ದೇವರ ಪೂಜೆ ಅಂತ ಹೇಳಿಕೊಂಡು ಅದನ್ನು ಉಡಿಸ್ತೇವೆ. ಆಮೇಲೆ ಒಂದು ಬಟ್ಟೆಯನ್ನು ಉರಿಸ್ತಾರೆ, ಅದರಿಂದ ಪಚ್ಚಡಿ ಸೇವೆ ಅಂತ ಕರೀತಾರೆ. ಈ ಬೆಳಗುವ ಬೆಳಕಿನಿಂದ ಆ ಭಗವಂತನನ್ನು ಕೊಡುವಂತ ಚಿಂತನೆ ಇತ್ತು. ಇದು ಯಾವಾಗ ತಪ್ಪಿ ಹೋಗತ್ತಾ, ನಿಮಗೆ ಪಟಾಕಿ ಹೊಡೆದೇ ಒಂದು ಇದಾಗತ್ತೆ. ಹಾಗಾದ್ರೆ ಎಲ್ಲಿ ಹೊಡೆಸ್ಬೇಕಾಯ್ತು? ಪೂಜೆಯ ಸಂದರ್ಭದಲ್ಲಿ ದೇವರಿಗೆ ಅದು ಸೇವೆ ಅಂತ ಹೊಡಿಸ್ಬೇಕು. ಅದು ಬಿಟ್ಟು ಬೆಳಗಿನ ಸಾಯಂಕಾಲ ಡಬಾ 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 ಅಂತ ಓಡಿಸಲಿಕ್ಕೆ ನಾವು ಹೇಳೋದಿಲ್ಲ. ಹಾಗಾದ್ರೆ ಪೂಜೆಯ ಅಂಗವದಲ್ಲಿ ಇನ್ನೊಬ್ಬರಿಗೆ ಉಪದ್ರವ ಆಗದಂತೆ, ಹಾಗಾದ್ರೆ ಅಂತಹ ಹಬ್ಬಾಚರಣೆಗಳು ಕೂಡ ಶಾಸ್ತ್ರ ವಿರೋಧ ಅಲ್ಲ, ಎಲ್ಲವೂ ಕೂಡ ಮಾಡಬೇಕು. ಇನ್ನು ದೀಪಾವಳಿ ಹಬ್ಬವನ್ನ ನೋಡೋಕೆ ಹೋದ್ರೆ ಇನ್ನು ಬಲಿಂದ್ರ ಪಾಡಿ ಅಂತ ಹೇಳ್ತಾರೆ, ಬಲಿಂದ್ರ ಪೂಜೆ ಅಂತ ಹೇಳ್ತಾರೆ. ಹಾಗಂದ್ರೆ ಏನು, ಅದರ ಮಹತ್ವ ಏನು ಅಂತ? ದೀಪಾವಳಿ ಅಂತ ಕೇಳಿದ್ರೆ ಅದು ಒಂದು ದಿನದ ಹಬ್ಬ ಅಲ್ಲ. ಯಾವಾಗ ಶುರುವಾಗತ್ತೆ ಕೇಳಿದ್ರೆ ತ್ರಯೋದಶಿಯವತ್ತು ಶುರುವಾಗತ್ತೆ. ತ್ರಯೋದಶಿಯವತ್ತು ಯಮನಿಗೆ ದೀಪವನ್ನು ಉರಿಸುವುದು ಅಂತ. ಪಿತೃಪಕ್ಷದಲ್ಲಿ ಪಿತೃದೇವತೆಗಳು ಭೂಮಿಗೆ ಬರ್ತಾರೆ, ಅವರಿಗೆ ಹೋಗ್ಲಿಕ್ಕೆ ಬೆಳಕು ಕಾಣಬೇಕು. ಅದಕ್ಕೋಸ್ಕರ ಕಾರ್ತೀಕ ಮಾಸದಲ್ಲಿ ಒಂದು ತಿಂಗಳು ಗೂಡು ದೀಪವನ್ನು ಯಮನಿಗೋಸ್ಕರ ಯಮದೀಪ ಅಂತ ತ್ರಯೋದಶಿಯವತ್ತು ದಕ್ಷಿಣಾಭಿಮುಖವಾಗಿ ದೀಪವನ್ನು ಇಡ್ಲಿಕ್ಕೆ ಹೇಳ್ತಾರೆ. ಅದರ ಮರುದಿನ ಚತುರ್ದಶಿ, ಆ ತ್ರಯೋದಶಿ ರಾತ್ರಿ ಎಣ್ಣೆ, ಇದು ನಾಳೆ ಮರುದಿನದ ಎಣ್ಣೆ ಹಚ್ಚಿ ಸ್ನಾನ ಮಾಡುವ ಹಬ್ಬಕ್ಕೆ ನೀರನ್ನು ತುಂಬಿಸುವಂಥದ್ದು, ಸ್ನಾನಕ್ಕೆ ನೀರು ತುಂಬಿಸುವಂಥದ್ದು. ಕಲಶದಲ್ಲಿ ವರುಣನನ್ನು, ಗಂಗೆಯನ್ನು ಪೂಜೆ ಮಾಡಿ ಅದನ್ನು ನೀರಿನ ಹಂಡೆಗೆ ಹಾಕಿ ಆ ಹಂಡೆಗಳನ್ನು ಅಲಂಕಾರ ಮಾಡಿಕೊಂಡು ಮರುದಿನ ಬೆಂಕಿ ಹಾಕಿ ಮರುದಿನ ಎಣ್ಣೆ ಹಚ್ಚಿ ಸ್ನಾನವನ್ನು ಮಾಡ್ತೇವೆ. ಇವತ್ತು ಎಣ್ಣೆ ಹಚ್ಚಿ ಸ್ನಾನ ಮಾಡ್ತೇವೆ, ಎಲ್ರಿಗೂ ಗೊತ್ತುಂಟು. ಏನು ಇವತ್ತಿನ ದಿನ ವಿಶೇಷ ಅಂತ ಕೇಳಿದ್ರೆ ನರಕ ಚತುರ್ದಶಿ ಅಂತ ಹೇಳ್ತಾರೆ. ಸರಿ, ನರಕ ಚತುರ್ದಶಿಗೂ ಈ ಎಣ್ಣೆ ಹಚ್ಚುವುದಕ್ಕೆ ಏನು ಸಂಬಂಧ ಕೇಳಿದ್ರೆ, ಅದು ಕೃಷ್ಣ ನರಕಾಸುರನನ್ನು ಕೊಂದದ್ದು ಅಂತ ಪ್ರಸಿದ್ಧ ಕಥೆ ಅಲ್ವಾ ಅಂತ ಹೇಳ್ತೀರಿ ನೀವು. ಆದ್ರೆ ಅದರ ಹಿನ್ನೆಲೆ ತುಂಬಾ ಚೆನ್ನಾಗಿದೆ. ಯಾಕೆ ಎಣ್ಣೆ ಹಚ್ಚಿ ಹೊಸ ಬಟ್ಟೆ ಹಾಕಬೇಕು? ಇದು ನನ್ನ ಪ್ರಶ್ನೆ. ಅವ ಸತ್ತ ಹೋಗ್ಲಿ, ಇವನು ಕೊಂದ, ಸರಿ ಹಬ್ಬ ಹರಿದಿನ ಅಂತ ಬೇರೆದೆಲ್ಲ ಮಾಡುವ. ಇಡೀ ಇಷ್ಟು ಹಬ್ಬಗಳು ಉಂಟು. ಕೃಷ್ಣ ಕೊಂದದ್ದು ಇವನನ್ನು ಮಾತ್ರ ಅಲ್ಲ, ಬೇರೆ ಬೇರೆಯವರನ್ನು ಕೊಂದಿದ್ದಾನೆ, ಅಸುರ ಮರ್ದನ ಮಾಡಿದ್ದಾನೆ. ಕೃಷ್ಣಾಷ್ಟಮಿ ಹೊತ್ತಲ್ಲಿ ನೋಡ್ತಾರೆ, ಜಾತಕ್ಕಂ ಪದಾರ್ಥಾಯ ಭೂಭಾರ ಹರಣಾಯ ಚ ಅಂತ ಹೇಳಿ ಕೌರವಾನ ವಿನಾಶಾಯ ಅಂತೇಳಿ ಅಲ್ಲೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಲಿಲ್ಲ ನಾವು. ಆದ್ರೆ ಇವತ್ತು ಮಾತ್ರ ಎಣ್ಣೆ ಯಾಕೆ ಹಚ್ಚಿದ್ದು? ಬೇರೆ ಹಬ್ಬ ಹೊಸ ಬಟ್ಟೆಗಳನ್ನೆಲ್ಲ ಹಾಕ್ತೇವೆ, ಆದ್ರೆ ಎಣ್ಣೆ ಹಚ್ಚಿ ಸ್ನಾನ ಮಾಡುವ ಹಬ್ಬ ಇದು ಮಾತ್ರ. ಯಾಕೆ? ಅದಕ್ಕೆ ಹಿನ್ನೆಲೆ ಏನು ಕೇಳಿದ್ರೆ, ಕೃಷ್ಣ ತಾನು ನರಕಾಸುರನ ವಧೆಗೋಸ್ಕರ ಅಲ್ಲಿ ಹೋಗ್ತಾನೆ. ಹೋದ್ರೆ ನರಕಾಸುರ ಅಂದ್ರೆ ಈಗಿನ ಅಸ್ಸಾಂ ಅಂತ ಏನ್ ಹೇಳ್ತಾರೆ, ಪ್ರಾಗ್ಜ್ಯೋತಿಷಪುರ ಅಂತ, ಅಲ್ಲಿ ನರಕ ಎನ್ನುವಂತ ಅಸುರ ಆತ 16,100 ಹೆಣ್ಣು ಮಕ್ಕಳನ್ನು ಬಂಧನದಲ್ಲಿ ಇಟ್ಟಿದ್ದ. ಯಾಕೆ ಕೇಳಿದ್ರೆ, ತಾನು ಶಕ್ತಿ ಉಪಾಸನೆ ಮಾಡಿ ಈ ಹೆಣ್ಣು ಮಕ್ಕಳನ್ನೆಲ್ಲ ಬಲಿ ಕೊಡಬೇಕು ಅಂತ. ನೋಡಿ ಎಂತಹ ಒಂದು ಕ್ರೌರ್ಯ ನೋಡಿ. ಆ ಲೆಕ್ಕದಲ್ಲಿ ನೋಡಿದ್ರೆ ಈಗ ಏನೂ ಅಲ್ಲ. ಆ ಕಾಲವನ್ನು ನೋಡ್ಲಿಕ್ಕೆ ಹೋದ್ರೆ ಅಷ್ಟು ಹೆಣ್ಣು ಮಕ್ಕಳನ್ನು ಬಲಿ ಕೊಟ್ಟು ಆ ದೇವಿಯ ಉಪಾಸನೆಯನ್ನು ಮಾಡಿಕೊಂಡು ನಾನು ಈ ಜಗತ್ತಿನ ಒಡೆಯ ಆಗಬೇಕು ಅಂತ ತಾನು ಹೊರಟವ. ಕೃಷ್ಣನಿಗೆ ಬಂದು ಹೇಳ್ತಾರೆ ಅಲ್ಲಿದ್ದ ರಾಜರ ಕುಮಾರರೆಲ್ಲ, ನಮ್ಮ ಹೆಣ್ಮಕ್ಕಳನ್ನು ನೀನು ರಕ್ಷಣೆ ಮಾಡಬೇಕಂತ. ಹೀಗೆ ನೋಡಿ ಇವತ್ತು ಕೃಷ್ಣನನ್ನು ಗೋಪಿಜಾರ ಅಂತ ಹೇಳ್ತಾರೆ, ಸೀರೆ ಎಳೆದವ ಅಂತ. ಇದು ಯಾಕೆ ಆಕ್ಷೇಪ ಹೇಳುವುದಿಲ್ಲ, ಯಾರು ಚಿಂತನೆ ಮಾಡೋದಿಲ್ಲ. ಕೃಷ್ಣ ಬಟ್ಟೆ ಎಳೆದದ್ದು ಹೌದು, ಎಷ್ಟನೇ ವಯಸ್ಸಿನಲ್ಲಿ? 6ನೇ ವರ್ಷದಲ್ಲಿ. 6 ವರ್ಷದ ಹುಡುಗ ಒಂದು ಡ್ರೆಸ್ ಚೇಂಜ್ ಮಾಡುವಾಗ ಬಟ್ಟೆ ಹಿಡ್ಕೊಂಡು ಎಳಿತಾ ಹೋಗ್ತಾನೆ, ಆಟ ಆಡ್ತಾ ಇರ್ತಾನೆ. ಯಾರಾದ್ರೂ ನೀವು ಅದನ್ನು ಗೋಪಿಜಾರ ಅಂತ ಬೈತೀರಾ? ಹಾಗಾದ್ರೆ ವಯಸ್ಸಿನ ಚಿಂತನೆ. ತಾನು ಯುವಕನಾಗಿದ್ದಾಗ ಈ ಹೆಣ್ಣುಮಕ್ಕಳಿಗನ್ನು ಹೇಗೋ ಹಾಳು ಮಾಡಬಹುದಿತ್ತು, ಅಲ್ಲ, ತಾನವರಿಗೆ ರಕ್ಷಣೆ ಕೊಡ್ಲಿಕ್ಕೋಸ್ಕರ ಅಂತಹ ದೂರದ ದ್ವಾರಕೆಯಿಂದ ಓಡಿಕೊಂಡು ಬರ್ತಾನೆ ಕೃಷ್ಣ. ಅದು ಸತ್ಯಭಾಮಿಯನ್ನು ಕರ್ಕೊಂಡು ಬಂದ. ತಾನು ಕರ್ಕೊಂಡು ಬಂದು ನರಕಾಸುರನ ಜೊತೆಗೆ ಯುದ್ಧ ಮಾಡ್ತಾನೆ. ಯುದ್ಧದ ಒಂದು ಹಂತದಲ್ಲಿ ತಾನು ಸೋತವನಾಗಿ ನಾಟಕ ಮಾಡ್ತಾನೆ. ಯಾಕೆ ಕೇಳಿದ್ರೆ, ಮತ್ಯಾರು ಅಲ್ಲ ಈ ನರಕಾಸುರ, ಕೃಷ್ಣ ಮತ್ತೆ ಸತ್ಯಭಾಮಿಯ ಮಗ. ಹಾಗಾದ್ರೆ ಯಾವಾಗ ಕೇಳಿದ್ರೆ, ಈಗಲ್ಲ, ತಾನು ಭೂದೇವಿಯಾಗಿ ಇದ್ದಾಗ, ಇವನು ವರಾಹನಾಗಿದ್ದಾಗ, ಭೂಮಿಯನ್ನು ಮೇಲೆ ಹಿಡ್ಕೊಂಡು ಬರುವಾಗ ಅಲ್ಲಿ ಹುಟ್ಟಿಕೊಂಡವ ನರಕಾಸುರ.
ಅವ ಒಂದು ವರ ಕೇಳಿದಂತೆ, ನನಗೆ ಅಪ್ಪ ಅಮ್ಮ ಇಬ್ರು ಬರ್ಬೇಕು ಸಾಯುವ ಕಾಲದಲ್ಲಿ ಅಂತ. ಅದಕ್ಕೋಸ್ಕರ ಅಮ್ಮ ಬರ್ಬೇಕು. ಒಂದು ವೇಳೆ ಇವನು ಹೊಡೆದಾಕಿದ್ರೆ ಅವಳಿಗೆ ಒಂದು ಫೀಲಿಂಗ್ ಆದ್ರೆ, ಅಯ್ಯೋ ದೇವ್ರೆ ನನ್ನ ಮಗನ ನೀವು ಹೊಡೆದಾಕಿದ್ರಲ್ಲ ಅಂತೇಳಿ, ಅದಕ್ಕೆ ತಾನು ಸುಮ್ಮನೆ ಸೋತವರಾಗಿ ನಾಡು. ಈಗ ಅವಳಿಗೆ ಸಿಟ್ಟು ಬಂದು ತಾನೇ ಇವನಿಗೆ ಹೊಡಿತೇನೆ ಅಂತ ಎದ್ದು ಹೊಡ್ತಾಳೆ. ಹೀಗೆ ಸತ್ಯಭಾಮೆ ಮತ್ತೆ ಕೃಷ್ಣ ಇಬ್ರು ಕೂಡ ಸೇರಿಕೊಂಡು ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿದರೆ ನರಕಾಸುರ ಬಿದ್ದ ನಂತರ ಅಲ್ಲಿ ಸೆರೆಮನೆಯಲ್ಲಿ ಬಿಡಿಸಿದಾಗ 16,100 ಹೆಣ್ಮಕ್ಕಳಿದ್ರು. ಅವರಿಗೆ ಸಾಮಾನ್ಯ 1 ವರ್ಷದಿಂದ ಎಣ್ಣೆ ಇಲ್ಲ, ಊಟ ಸರಿ ಕಟ್ಟುಗಿಲ್ಲ, ಸ್ನಾನ ಇಲ್ಲ, ಆಭರಣಗಳಿಲ್ಲ, ವಸ್ತ್ರಗಳಿಲ್ಲ. ಹೇಗಿರ್ಬಹುದು? ಇವತ್ತು ಜೈಲಲ್ಲಿ ಇರುವವರಿಗೆ ಒಂದ್ಸಲ ಬಿಡುಗಡೆ ಮಾಡಿ ಬಂದೆ, ಸ್ವಲ್ಪ ಶೇವಿಂಗ್ ಮಾಡಿಕೊಂಬಾರೆ, ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಕೊಂಬಾರೆ ಅಂತ ಹೇಳಿ ಕೃಷ್ಣ ಏನು ಮಾಡಿದ, ಅದೇ ರೀತಿಯಾಗಿ ಅವರಿಗೆ ಎಣ್ಣೆ ಹಾಕಿದ, ಅವರಿಗೆಲ್ಲ ಆಭರಣಗಳು ಕೊಟ್ಟ, ಅವರಿಗೆಲ್ಲ ವಸ್ತ್ರಗಳನ್ನು ಕೊಟ್ಟ. ಇದೆಲ್ಲ ಹಾಗೆ ಅವರು ಸಾಲಂಕೃತರಾಗಿ ಹೊರಗೆ ಬಂದರು. ಹಾಗಾಗಿ ಇವತ್ತು ನಾವು ಹಾಕೊಳ್ಬೇಕು. ಅವರು ಏನು ಮಾಡಿದ್ರು, ಹಾಗೆ ಹಾಕೊಳ್ಳಿಲ್ಲ. ಅವರು ಕೃಷ್ಣ ಕೊಟ್ಟಾಗ, ಕೃಷ್ಣ ಯುದ್ಧ ಮಾಡಿದ್ದು ನೀನು, ಮೊದಲು ನಿನಗೆ ನಾವು ಎಣ್ಣೆ ಹಚ್ಚುತ್ತೇವೆ, ನಿನಗೆ ಹಚ್ಚಿದ ನಂತರ ಆ ಪ್ರಸಾದವನ್ನು ನಾವು ಹಚ್ಚಿಕೊಳ್ಳುತ್ತೇವೆ ಅಂತೇಳಿ ಮೊದಲು ಕೃಷ್ಣನಿಗೆ ಎಣ್ಣೆ ಹಚ್ಚಿದ್ರು, ಕೃಷ್ಣನಿಗೆ ಸ್ನಾನ ಮಾಡಿಸಿದ್ರು, ಕೃಷ್ಣನಿಗೆ ಎಲ್ಲ ಮಾಡಿ ನಿನ್ನದು ಪ್ರಸಾದ ಅಂತ ಅವರು ಹಚ್ಚಿಕೊಂಡ್ರು. ಹಾಗಾದ್ರೆ ನಾವು ಇವತ್ತು ಎಣ್ಣೆ ಹಬ್ಬ ಹೇಗೆ ಮಾಡ್ಬೇಕು ಹೇಳಿ? ಹೋಗುದು ಎಣ್ಣೆ ಹಾಕೊಳ್ಳೋದಲ್ಲ, ದೇವರ ಮುಂದೆ ಎಣ್ಣೆ, ಗರಿಕೆ ಹುಲ್ಲು, ತೆಂಗಿನೆಣ್ಣೆ, ಎಳ್ಳೆಣ್ಣೆ ಇದೆಲ್ಲ ಇಟ್ಟುಕೊಂಡು ದೇವರಿಗೆ ಹಚ್ಚುವ ಹಾಗೆ ಮಾಡಿ ಆಮೇಲೆ ತಾವೆಲ್ಲ ಸ್ನಾನ ಮಾಡಬೇಕು. ಎಣ್ಣೆ ಹಬ್ಬ. ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೇನೆ, ನಂಗೊಂದು ಬ್ರೇಕ್ ಬೇಕು. ಎಸ್ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಾ. ಬೆಳಕಿನ ಹಬ್ಬ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತೀನಿ. ದೀಪಾವಳಿ ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತೇನೆ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಬೆಳಕಿನ ಹಬ್ಬ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ. ಈಗ ಕೃಷ್ಣನ ವಿಷಯ ಕೂಡ ಮಾತಾಡ್ತಾ ಇದ್ರೆ, ಎಣ್ಣೆ ಹಚ್ಕೊಳ್ಳುವಂತಹ ವಿಷಯ. ಸರ್ ಹೇಳಿ ಅದನ್ನ. ಆದ್ದರಿಂದ ಇವತ್ತು ನಾವು ಎಣ್ಣೆ ಹಚ್ಚಬೇಕಾದ್ರೆ ಮೊದಲು ಕೃಷ್ಣನಿಗೆ ಅರ್ಪಿಸಬೇಕು. ದೇವರಿಗೆ ಎಣ್ಣೆ ಹಚ್ಚಿಸೋದು, ದೇವರಿಗೆ ಹೊಸ ಬಟ್ಟೆ ಹಾಕೋದು, ದೇವರಿಗೆ ಸ್ನಾನ ಮಾಡಿಸೋದು ಅಂತ ಈ ಕಲ್ಪನೆ ಮಾಡಿಕೊಂಡು ಆ ಪ್ರಸಾದ ಅಂತ ನಾವು ಎಣ್ಣೆ ಹಚ್ಚಿಕೊಳ್ಬೇಕು. ಹಾಗಾಗಿ ಅಂತಹ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡುವಾಗಲೂ ಕೂಡ ನಮ್ಮೊಳಗೆ ದೇವರು ಇದ್ದಾರೆ ಇಲ್ವಾ? ಇದ್ದಾರೆ. ಅದನ್ನು ಥಿಂಕ್ ಮಾಡಬೇಕೋ ಬೇಡವಾ? ಹಾಗಾದ್ರೆ ನಮಗೆ ಎಣ್ಣೆ ಹಾಕಿಕೊಳ್ಳುವಾಗ, ನಮಗೆ ಸ್ನಾನ ಮಾಡಿಸುವಾಗ ನಮ್ಮೊಳಗಿರುವ ಕೃಷ್ಣನಿಗೆ ಇದು ಮಾಡಿಸ್ತಾ ಇದ್ದೇವೆ ಅಂತ ಈ ರೀತಿಯಿಂದಾಗಿ ಹಬ್ಬ ಆಚರಣೆಗಳೇ ಮಾಡಬೇಕು. ಹಾಗಾಗಿ ಎಣ್ಣೆ ಹಚ್ಚುವ ಹಬ್ಬ ಇದೆಲ್ಲ ಯಾಕೆ ಬಂತು ಕೇಳಿದ್ರೆ, ಗೋಪಿಕಾ ಯಾವ 16,100 ಹೆಣ್ಮಕ್ಕಳನ್ನು ಉದ್ಧಾರ ಮಾಡಿದ್ದರಿಂದ ಪ್ರಶ್ನೆ ಬರೋದು ಇಷ್ಟೇ, ಇವ ಉದ್ಧಾರ ಮಾಡಿದ್ದ ಅಲ್ಲ ಅವರನ್ನು ಕಟ್ಟಿಕೊಂಡದ್ದ ಅಂತ. ಖಂಡಿತ ಉದ್ಧಾರ ಮಾಡಿದ್ದು. ಇಷ್ಟೆಲ್ಲ ಆದ ನಂತರ ಅಷ್ಟು ಸಂಪತ್ತುಗಳನ್ನು ಹೆಣ್ಮಕ್ಕಳನ್ನು ಹೋಗಿ ನೀವು ಅಂತ ಬಿಟ್ಟು ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನಮಸ್ತೆ, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ ಸರ್, ಕರೆ ಕಟ್ಟಿ. ಆಗ ಇವನೇನು ಮಾಡ್ತಾನೆ ಕೇಳಿದ್ರೆ, ಕೃಷ್ಣ ಹೇಳ್ತಾನೆ, ನೀವು ಹೋಗಿ ಹೇಳಿದ ಕೂಡ ಅವ್ರು ಹೇಳ್ತಾರೆ, ಇಲ್ಲ ನಾವು ಇಷ್ಟರವರೆಗೆ ಒಬ್ಬ ಅಸುರನ ಮನೆಯಲ್ಲಿ ಇದ್ದದ್ದು. ಸಾಮಾನ್ಯ ಇನ್ನೊಬ್ಬರ ಮನೆಯಲ್ಲಿದ್ರೇನೆ ಜನ ಇವತ್ತು ನಮ್ಮ ಹತ್ರ ಸಂಶಯ ಮಾಡ್ತಾರೆ, ಅದ್ರಲ್ಲಿ ನರಕಾಸುರನ ಮನೆಯಲ್ಲಿ ಇದ್ದದ್ದು. ಆದ್ರಿಂದ ನಮ್ಮನ್ನು ಯಾರು ಮದುವೆ ಆಗೋದಿಲ್ಲ, ನಮಗೆ ಬಾಳೆ ಇಲ್ಲ ಅಂತ ಆಗತ್ತೆ. ಒಂದು ಲೆಕ್ಕಿನಲ್ಲಿ ನಾವು ಒಳಗೆ ಇದ್ದೆವು, ಹೊರಗೆ ಬಂದ್ರು ಅಷ್ಟೇ ಅಲ್ವಾ? ನೀವು ಉದ್ಧಾರ ಮಾಡಬೇಕು, ನೀನೇ ನನಗೆ ರಕ್ಷಣೆ ಕೊಡಬೇಕು ಅಂತ ಕೃಷ್ಣನನ್ನು ಬಯಸಿ ಇವರಾಗಿ ಮದುವೆ ಆಗ್ತಾರೆ. ಕೃಷ್ಣ ಅವರನ್ನು ಅನುಗ್ರಹ ಮಾಡಿದಕ್ಕೋಸ್ಕರ ಅವರನ್ನು ಕಟ್ಟಿಕೊಳ್ಳುತ್ತಾನೆ. ಇದು ಹೇಗೆ ಗೊತ್ತಾಗುತ್ತೆ ಕೇಳಿದ್ರೆ, ಬೇಕಾದಷ್ಟು ಪುರಾಣಗಳು ಹೇಳುತ್ತಾರೆ. ಅಗ್ನಿಯ ಪುತ್ರರು ಇವರು ತಪಸ್ಸನ್ನು ಮಾಡಿಕೊಂಡು ಕೃಷ್ಣನ ಅಂಗಸುಖವನ್ನು ಪಡಿಬೇಕು ಅಂತ ಮಾಡಿದಾಗ ಕೃಷ್ಣಾವತಾರದಲ್ಲಿ ಅವರೆಲ್ಲ ಹೆಣ್ಮಕ್ಕಳಾಗಿ ಬಂದವರು. ಮುಂದೆ ಒಂದು ದಿನ ಪರೀಕ್ಷೆ ಮಾಡ್ತಾರೆ. 10 ಜನ ಬಂದು ಕೃಷ್ಣನನ್ನು ವಿಚಲಿತರನ್ನಾಗಿ ನೋಡಿಕೊಂಡ್ರು. ಒಬ್ಬರ ಹತ್ರ ಒಂದು ಕೂದಲು ಹಂದಾಡಿಸ್ಲಿಕ್ಕೆ ಆಗೋದಿಲ್ಲ, ಏನೇ ವಿಕಾರ ಮಾಡ್ಲಿ ಕೃಷ್ಣ ನಿರ್ಲಿಪ್ತ. ಹಾಗಾಗಿ ಕೃಷ್ಣನಿಗೆ ಸುಖಕ್ಕೋಸ್ಕರ ಮಾಡ್ಲಿಲ್ಲ, ಕೃಷ್ಣ ಅವರಿಗೆ ಅನುಗ್ರಹ ಮಾಡೋದಕ್ಕೋಸ್ಕರ ಆದ. ಒಂದು ಹಾಡಿದೆ, ಪಿಕ್ಚರ್ ಇದ್ದು, ಒಬ್ಬರು ಹೆಂಡರು ಸಾಕಾಗಿ ಹೋಗಿದೆ, ಇಬ್ಬರು ಹೆಂಡಿರೇ ಸದಾಶಿವ ಅಂತ. ರುದ್ರದೇವರಿಗೆ ಸದಾಶಿವನಿಗೆ 2 ಗಂಗೆ ಮತ್ತೆ ಗೌರಿ, ಅವರನ್ನು ಕಟ್ಟಿಕೊಂಡು ಭಾರಿ ಕಷ್ಟಪಡ್ತಿ, ನಮಗೆಲ್ಲ ಒಂದೊಂದೇ ಹೆಣ್ಮಕ್ಳು, ನೀನು ಹೇಗೆ ಮೇಂಟೈನ್ ಮಾಡ್ತೀಯಪ್ಪ ಅಂತ ಒಬ್ಬ ಭಕ್ತ ಕೇಳ್ತಾನೆ. ಹಾಗಾದ್ರೆ ಆಲೋಚನೆ ಮಾಡಿ, 16,108 ಹೆಣ್ಮಕ್ಕಳನ್ನು ಇವತ್ತು ಕೃಷ್ಣ ತಾನು ಮೇಂಟೈನ್ ಮಾಡ್ತಾನೆ ಕೇಳಿದ್ರೆ ಅವನು ದೇವರೇ. ಹಾಗಾಗಿ ಅವರನ್ನು ಅನುಗ್ರಹ ಮಾಡುವುದಕ್ಕೋಸ್ಕರ ತಾನು ಉದ್ಧಾರ ಮಾಡಿದ. ಹೀಗೆ ನರಕಾಸುರನ ವಧೆಯಿಂದಾಗಿ ಮಂಗಳಾಗಿದೆ, ಮದುವೆ ಆಗಿದೆ. ಹಾಗಾಗಿ ಸ್ನಾನ ಹಬ್ಬ ಇದೆಲ್ಲ ಮಾಡಿದ್ರೆ ನಮಗೆ ಮಂಗಳ ಆಗುತ್ತದೆ ಅಂತ ಒಂದರ್ಥ. ಹಾಗಾದ್ರೆ ಇದು ನರಕ ಚತುರ್ದಶಿ, ಅದರ ಮರುದಿನ ಅಮಾವಾಸ್ಯೆ, ಅವತ್ತು ವಿಶೇಷವಾಗಿ ಲಕ್ಷ್ಮಿಯ ಪೂಜೆಯನ್ನು ಮಾಡ್ತೇವೆ. ಹಾಗಾಗಿ ಸಮುದ್ರ ಮಥನದಲ್ಲಿ ಎದ್ದು ಬಂದಂತ ಲಕ್ಷ್ಮಿಯ ಆರಾಧನೆ ಆ ಅಮಾವಾಸ್ಯೆ ದಿನ
ಕತ್ತಲಿ ಇರ್ತದೆ. ಲಕ್ಷ್ಮಿಯ ದೀಪವನ್ನು ಬೆಳಗುವ ಮೂಲಕ ನಮ್ಮಲ್ಲಿ ಹಳ್ಳಿಗರಲ್ಲಿ ಏನು ಮಾಡ್ತೇವೆ ಕೇಳಿದ್ರೆ 5 ದೀಪಗಳನ್ನು ಉರಿಸಿ ಇಡೀ ಮನೆಗೆ, ಇಡೀ ತೋಟಕ್ಕೆ, ಕೃಷಿ ಭೂಮಿಗೆ ಎಲ್ಲ ದೀಪವನ್ನು ಹಚ್ಚುವ ಮೂಲಕ, ದೀಪ ಬೆಳಗುವ ಮೂಲಕ ಅಜ್ಞಾನಗಳು ಪರಿಹಾರ ಆಗ್ಲಿ ಅಂತ ಆರಾಧನೆ ಮಾಡ್ತಾರೆ. ಆಮೇಲೆ ಬರುವಂತದ್ದು ಗೋಪೂಜೆ ಮತ್ತು ಬಲಿಪಾಡ್ಯ ಅಂತ. ಕೆಲವರಿಗೆ ಅಮಾವಾಸ್ಯೆ ರಾತ್ರಿ ಬರ್ತದೆ, ಕೆಲವರಿಗೆ ಮೂಲ್ಕಿ ಕಡೆ ಮಂಗಳೂರು ಕಡೆ ಹೋದ್ರೆ ಪಾಡ್ಯದ ಹೊತ್ತು ಬರುತ್ತದೆ. ಬಲೀಂದ್ರ ಚಕ್ರವರ್ತಿಯ ಆರಾಧನೆ, ಇದು ತುಳುನಾಡು ಬಲಿಚಕ್ರವರ್ತಿ ಆರಾಧನೆ ಮಾಡಿದಂತಹ ಜಾಗ ಅಂತ, ತಾನು ಆಳ್ವಿಕೆ ಮಾಡಿದದ್ದು ಅಂತ ಒಂದು ಕಲ್ಪನೆ. ಹಾಗಾಗಿ ವರ್ಷಕ್ಕೊಂದು ಸಲ ಬಲಿಚಕ್ರವರ್ತಿ ತಾನು ಮೇಲಕ್ಕೆ ಬರ್ತಾನೆ. ತಾನು ಮೇಲಕ್ಕೆ ಬಂದಾಗ ಬಲೀಂದ್ರನ ಪೂಜೆ ಮಾಡ್ತೇವೆ. ಇಲ್ಲಿ ಗಮನಿಸಬೇಕಾದ ಯಾಕೆ ಕೇಳಿದ್ರೆ, ಬಲೀಂದ್ರನ ಮಾತ್ರ ಪೂಜೆ ಇಲ್ಲ, ಅವನ ಒಳಗೆ ವಾಮನ ಇದ್ದಾನೆ, ಅದನ್ನು ಮರೆತು ಬಿಟ್ಟಿದ್ದೇವೆ ನಾವು. ವಾಮನನ ಯಾರು ಕೇಳ್ತಾರೆ? ಬಲೀಂದ್ರನನ್ನು ಮರ್ದನ ಮಾಡಿ ಪಾತಾಳಕ್ಕೆ ತಳ್ಳಿದ ಭಗವಂತ ಯಾರು ಕೇಳಿದ್ರೆ ವಾಮನ. ಏನೂ ಕೊಡ್ತೇನೆ, ನನ್ನ ಹತ್ರ ಎಷ್ಟು ಸಣ್ಣ ಬೇಕಾದಷ್ಟು ಕೊಡ್ತೇನೆ ಅಂತ ಅಹಂಕಾರ ಇತ್ತು. ಅಂತ ಅಹಂಕಾರವನ್ನು ಮೆಟ್ಟಿ ತಾನು ಕೆಳಗೆ ತಳ್ಳಿದವ. ತಳ್ಳಿದ ನಂತರ ಇವ ಪ್ರಾರ್ಥನೆ ಮಾಡ್ತಾನೆ, ನನ್ನ ಮನೆಯಲ್ಲಿ ನೀನು ಇರ್ಬೇಕು ಮರೆ, ದಿನಾ ನಿನ್ನ ದರ್ಶನ ಆಗಬೇಕು. ನೋಡಿ, ನೀವು ಏನೇ ಆಗ್ಲಿ ಅಹಂಕಾರದಲ್ಲಿ ಬೇಕಾದ್ರೆ ಕೊಡಿ, ಕೊಟ್ಟದ್ದಕ್ಕೆ ಲಾಭ ಉಂಟು, ಸುಮ್ಮನೆ ಅಲ್ಲ. ದಾನ ಮಾಡಿದ್ದೆ ಅಲ್ವಾ. ಹಾಗಾಗಿ ಕೃಷ್ಣ ಹೇಳ್ತಾನೆ ವಾಮನ ರೂಪಿಯಾಗಿ ನಿನ್ನ ಮನೆಯಲ್ಲಿ ಇರ್ತೇನೆ ಅಂತ. ಹಾಗಾಗಿ ಬಲಿ ಚಕ್ರವರ್ತಿ ಬಂದಾಗ ಬರುದು ಯಾರು ಕೇಳಿದ್ರೆ ಬಲಿಯ ಹಿಂದೆ ಬರುವಂತದ್ದು ವಾಮನ. ಹಾಗಾಗಿ ಮೊದಲು ವಾಮನನಿಗೆ ಆರಾಧನೆ ಮಾಡಿ, ಆ ವಾಮನನ ನಂತರ ಬಲಿ ಚಕ್ರವರ್ತಿ ಬಂದದ್ರಿಂದ ಇವತ್ತು ದವಸ ಧಾನ್ಯಗಳು ಎಲ್ಲವೂ ಕೂಡ ನಮಗೆ ಬೇಕಾದಷ್ಟು ಸಂಪತ್ತುಗಳು ಎಲ್ಲದೂ ಕೂಡ ನಮಗೆ ಒಲಿದು ಬರ್ತದೆ. ಹಾಗಾಗಿ ಬಲೀಂದ್ರ ಪೂಜೆಯನ್ನು ಮಾಡಬೇಕು ಅಂತ ವಿಶೇಷವಾಗಿ ತೌಳವರ ಹಬ್ಬವೂ ಅಂತ ಕೂಡ ನಾವೊಂದು ಚಿಂತನೆ ಮಾಡ್ತೇವೆ. ಎಲ್ಲರೂ ಮಾಡಬೇಕಾದ ಆರಾಧನೆ. ಅದರ ಮನಂತರ ಗೋಪೂಜೆ. ಕೃಷ್ಣ ತಾನು ಗೋವರ್ಧನನಾಗಿ ಗೋವುಗಳನ್ನು ಉದ್ಧಾರ ಮಾಡಿದ್ದು. ಹಾಗಾಗಿ ಗೋವುಗಳ ರಕ್ಷಣೆ ಎಲ್ಲಿ ಮಾಡ್ತೀರೋ ಅಲ್ಲಿ ಧರ್ಮದ ರಕ್ಷಣೆ ಆಗತ್ತೆ. ಇವತ್ತು ನಾವು ತಾಯಿಯ ಹಾಲು ಕುಡಿಯುವುದು 1 ವರ್ಷವೋ 2 ವರ್ಷ ಅದಕ್ಕಿಂತ ಹೆಚ್ಚಲ್ಲ, ಆದ್ರೆ ಹುಟ್ಟಿನಿಂದ ಸಾಯುವವರೆಗೂ ಎಲ್ಲಾ ವರ್ಗದವರು ಕೂಡ ಕುಡಿಯುವಂತದ್ದು ಹಾಲು ಯಾವುದು ಕೇಳಿದ್ರೆ ಗೋಮಾತೆಯ ಹಾಲು. ಹಾಗಾಗಿ ಅದು ಗೋವನ್ನು ರಕ್ಷಣೆ ಮಾಡಬೇಕು. ಗೋವನ್ನು ರಕ್ಷಣೆ ಮಾಡುವುದು ಕೇಳಿದ್ರೆ ಕೇವಲ ಆರತಿ ಇಟ್ಟು ಪೂಜೆ ಮಾಡುವುದು ಮಾತ್ರ ಅಲ್ಲ, ಅದಕ್ಕೆ ತಿನ್ಲಿಕ್ಕೆ ಕೊಡುವಂತದ್ದು. ಹಾಗಾಗಿ ಗೋ ಗ್ರಾಸಗಳನ್ನು ಕೊಟ್ಟು ಆರಾಧನೆ ಮಾಡಿದ್ರೆ ಲೋಕ ರಾಷ್ಟ್ರ ಕ್ಷೇಮ ಆಗತ್ತೆ. ಇನ್ನೂ ಮುಂದೆ ಒಂದು ಹಬ್ಬ ಉಂಟು, ಅಣ್ಣ ತಂಗಿಯರ ಹಬ್ಬ, ಭ್ರಾತೃದ್ವಿತೀಯ ಅಂತ ಹೇಳಿ ನಮ್ಮಲ್ಲಿ ಕಳ್ಕೊಂಡಿದ್ದೇವೆ ನಾವು. ಉತ್ತರದ ಭಾರತದ ಕಡೆ ತಂಗಿಯನ್ನು ಮನೆಗೆ ಕರೆಸಿ ಅವಳಿಗೆ ಬೇಕಾದಷ್ಟು ಆರಾಧನೆಗಳನ್ನು, ಅಂದ್ರೆ ಅವಳಿಗೆ ಖುಷಿ ಆಗುವ ಹಾಗೆ ಎಲ್ಲ ಮಾಡಿ ಬಾಂಧವ್ಯವನ್ನು ಉಳಿಸಿಕೊಳ್ತಾರೆ. ಒತ್ತಟ್ಟಿನಲ್ಲಿ ಈ 5 ದಿನಗಳ ಉತ್ಸವ ದೀಪಾವಳಿ ನಮ್ಮೆಲ್ಲ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಮಾನಸಿಕವಾಗಿ ನಮ್ಮನ್ನು ಸದೃಢಗೊಳಿಸಿ ದೇವರ ಚಿಂತನೆಯಿಂದ ಲೋಕರಾಷ್ಟ್ರಕ್ಕೆ ಕ್ಷೇಮ ಆಗತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇನ್ನು ನಾರ್ಮಲ್ ಆಗಿ ಹೇಳೋಕೋದ್ರೆ, ಈಗ ಹಿಂದಿನ ಕಾಲದಲ್ಲಿ ಅಥವಾ ಇವತ್ತಿನ ಕಾಲಕ್ಕೆ ಹೋಲಿಸಿಕೋದ್ರೆ ದೀಪಾವಳಿಯಲ್ಲಿ ಯಾವ್ಯಾವ ರೀತಿಯಾದಂತ ಬದಲಾವಣೆ ಆಗಿದೆ ಅಂತ? ಉದಾಹರಣೆ, ಈಗ ತಂಗಿಯನ್ನು ಮನೆಗೆ ಕರೆಸುವಂತದ್ದು ಇದೆಲ್ಲ ನಮ್ಮಲ್ಲಿ ಹೋಗಿದೆ. ಹಾಗೆ ಅಂತ ಹೇಳಿ ಹೊಸದು ಮದುವೆ ಆದ್ರೆ ಆ ಗಂಡ ಹೆಂಡತಿ ಅಥವಾ ಯಾರು ಮಗಳನ್ನು ಕೊಟ್ಟಿರ್ತೇವೆ, ಮಗಳು ಅಳಿಯ ಮನೆಯಲ್ಲಿ ಬರಬೇಕು, ಆ ಹೊಸ ದೀಪಾವಳಿ ಆಚರಣೆ ಮಾಡಬೇಕು. ಅವಾಗ ಎಲ್ಲಿಂದ ಕೇಳಿದ್ರು, ಸುರುವಿನಿಂದ ಕೊನೆವರೆಗೆ ಇದೇ ಮನೆಯಲ್ಲಿ ಇದ್ದುಕೊಂಡು ಹಬ್ಬ ಆಚರಣೆ ಮಾಡ್ತಾ ಇದ್ರು ಹಿಂದೆ ಎಲ್ಲ. ಈಗ ಎಲ್ಲ ಪುರ್ಸೋತಿಲ್ಲ. ಮತ್ತೆ ಅಲ್ಲ, ಇವತ್ತು ರಾತ್ರಿ ಮಲಗುದು ಮನೆಯಲ್ಲೇ ಮಲಗ್ತೇವೆ, ನಾಳೆ ಎಷ್ಟೊತ್ತಿಗೆ ಪೂಜೆ ಹೇಳಿ ಅಷ್ಟೊತ್ತಿಗೆ ಬರ್ತೇವೆ ಅಂತ. ಅಷ್ಟೊತ್ತಿಗೆ ಬಂದು ಅಲ್ಲಿ ಇನ್ವಾಲ್ವ್ಮೆಂಟ್ ಇರ್ತದ, ಅದು ಒಂದು ಪ್ರಶ್ನಾತೀತ. ಇನ್ನೊಂದು ಕಡೆ ಈ ಜನರೇಷನ್ ಗ್ಯಾಪ್ ಅಂತ ಹೇಳ್ತೇವೆ, ಜನ ಬೆಳೀತಾ ಇದ್ದ ಹಾಗೆ ಎಲ್ಲೋ ಒಂದು ಕಡೆ ನಮ್ಮ ಆಚರಣೆ, ವಿಚಾರ, ಸಂಬಂಧಗಳ ಬೇರೆ ಎಲ್ಲೇ ಒಂದು ಕಡೆ ಕಳೆದುಕೊಳ್ತಾ ಇದೆ ಅಲ್ವಾ ಅಂತ. ಖಂಡಿತ. ಯಾಕೆ ಕೇಳಿದ್ರೆ ನಾವು ಯಾವುದಕ್ಕೆ ಬೆಲೆ ಕೊಡ್ತೇವೆ ಅಂತ ನಾವು ಆಲೋಚನೆ ಮಾಡಿದ್ದು ಹಣ. ಹಾಗಾಗಿ 24 ಗಂಟೆ ದುಡಿತೇವೆ, ದುಡಿದು ಹಣವನ್ನು ಒಟ್ಟು ಮಾಡ್ತೇವೆ. ಆದ್ರೆ ಹಣದ ವಿನಿಯೋಗವನ್ನು ಅದೇ ದಿನದಲ್ಲಿ ಮಾಡಬೇಕು, ಅದು ಮಾಡ್ತಾ ಇಲ್ಲ. ನಮ್ಮದು ಆಲೋಚನೆ ಹೇಗೆ ಕೇಳಿದ್ರೆ, ಈಗ ಕಷ್ಟಪಟ್ಟು ಹಣ ಒಟ್ಟು ಮಾಡಿದ್ರೆ ಮುಂದೆ ಸುಖ ಆಗತ್ತೆ ಅಂತ. ಇವತ್ತು ಊಟ ಮಾಡ್ಲಿಕ್ಕೆ ಪುರ್ಸೋತಿಲ್ಲ, ನಮಗೆ ತಿಂಡಿ ಹಾಕಿ ಕೊಟ್ಟರು ತಟ್ಟೆಯಲ್ಲಿ ಕೊಟ್ಟು ಕೂಡ ಪುರ್ಸೋತಿಲ್ಲ, ಬಸ್ ಲೇಟ್ ಆಗತ್ತೆ ಅಂತ ಓಡಿ ಹೋಗ್ತೇವೆ. ಪ್ರಾಯ ಆದ ನಂತರ, ನಾವು ರಿಟೈರ್ಡ್ ಆದ ನಂತರ ತಿನ್ನುವ ಅಂತ ಎಲ್ಲ ಹಣ ಒಟ್ಟು ಮಾಡಿದೆವು. ಆಗ ಡಾಕ್ಟರ್ ಹೇಳ್ತಾರೆ, ನಿಮ್ಗೆ ಶುಗರ್ ಉಂಟು, BP ಉಂಟು, ನೀನ್ ತಿನ್ಬೇಡ ಅಂತ. ಅಂದು ನೀವು ಲೈಫ್ ಅನ್ನು ಎಂಜಾಯ್ ಮಾಡ್ಲಿಕ್ಕಿಲ್ಲ. ಯಾವಾಗ ನೀವು ಜೀವನವನ್ನು ಆನಂದ ಮಾಡ್ತೀರಿ ಕೇಳಿದ್ರೆ ಹಣಕ್ಕೆ ಇತಿಮಿತಿಯನ್ನು ಕೊಡಿ. ಯಾವತ್ತು ಸಂಪಾದನೆ ಮಾಡ್ತೀರೋ ಅದರಲ್ಲಿ 6ನೇ 1 ಅಂಶವನ್ನು ಹಬ್ಬ ಹರಿದಿನಗಳಿಗೆ ಮೀಸಲಾಗಿಡ್ಬೇಕು. ಇದು ಸೈಮಲ್ಟೇನಿಯಸ್, ಒಟ್ಟೊಟ್ಟಿಗೆ. ಇವತ್ತು ಸಂಪಾದನೆ ಮಾಡಿದ್ರೆ ಒಂದಿಷ್ಟನ್ನು ಗಮ್ಮತ್ ಮಾಡ್ಲಿಕ್ಕೆ, ಒಂದಿಷ್ಟನ್ನು ಬಡವರಿಗೆ ದಾನ ಕೊಡ್ಲಿಕ್ಕೆ, ಒಂದಿಷ್ಟನ್ನು ಫ್ಯೂಚರಿಗೆ ಇಡ್ಲಿಕ್ಕೆ ಅಂತ, ಹಾಗೆ ಅದನ್ನು ಡಿವೈಡ್ ಮಾಡಿಕೊಂಡು ಅದನ್ನು ಸೈಮಲ್ಟೇನಿಯಸ್ ಆಗಿ ನಾವು ಅನುಭವಿಸಬೇಕೇ ಹೊರತು ಇದೆಲ್ಲ ಇಟ್ಟುಕೊಂಡು ನಾಳೆ ನೋಡುವ ಕೇಳಿದ್ರೆ ನಿಮಗೆ ಒಂದು 10 ರೂಪಾಯಿ ಆಗುವವರೆಗೆ ಆಸೆ ಇರುವುದಿಲ್ಲ. ಮತ್ತೆ 100 ರೂಪಾಯಿ ಮಾಡುವ ಆಸೆ, 100 ರೂಪಾಯಿ ಇದ್ರೆ 1000 ರೂಪಾಯಿ ಮಾಡುವ ಆಸೆ. ಈ ಆಸೆ ಆಗಿ ಹಣ ಕ್ಯುಮುಲೇಟ್ ಆಗ್ತಾ ಹೋಗ್ತದೆ, ಅದನ್ನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಹೇಗೆ ಕೇಳಿದ್ರೆ ಒಬ್ಬೊಬ್ಬ ವ್ಯಕ್ತಿ 3 ಫ್ಲಾಟ್ ಮಾಡಿಕೊಂಡಾಗೆ. ಇವತ್ತು ಎಲ್ಲರೂ ಮಾಡ್ತಾರೆ, 3-4 ಫ್ಲಾಟ್ ಹಾಕಿಕೊಳ್ತಾರೆ, ಇರುವುದು ಒಂದೇ ಫ್ಲಾಟ್ ಅಲ್ಲಿ. ಅದೇ ರೀತಿಯಾಗಿ ಹಬ್ಬ ಹರಿದಿನಗಳಲ್ಲಿ ಅದನ್ನು ಸ್ವಲ್ಪ ಮಟ್ಟಿಗೆ ಇದಕ್ಕೆ ವಿನಿಯೋಗ ಮಾಡಿ, ಹಣ ಬಿಡಿ, ಸ್ವಲ್ಪ ಬಾಂಧವ್ಯಕ್ಕೆ ಬೆಲೆ ಕೊಡಿ. ಖಂಡಿತ ಇದು ಕೂಡ ಒಂದು ಸಂಪತ್ತೇ.
ಯಾವುದು ಅಣ್ಣ ತಂಗಿ ಅಪ್ಪ ತಮ್ಮ ನಮ್ಮ ಏನು ಬಾಂಧವ್ಯಗಳು ಇದೂ ಸಂಪತ್ತೆ. ಅದಕ್ಕಾಗಿ ಈ ರೀತಿಯಾಗಿ ಇಟ್ಟುಕೊಂಡು ಎಲ್ಲರೂ ಸೇರಿಕೊಂಡು ಪೂಜೆ ಮಾಡಿದ್ರೆ ಖಂಡಿತ ಭಗವಂತ ಅನುಗ್ರಹ ಮಾಡ್ತಾನೆ. ಮಾನಸಿಕವಾದಂತ ನೆಮ್ಮದಿ ಇದಕ್ಕಿಂತ ದೊಡ್ಡದು ಇನ್ನೊಂದು ಇಲ್ಲ. ಇವತ್ತು ಎಲ್ಲರೂ ಕೂಡ ಯಾಕೆ ಲವ್ವಲ್ಲಿ ಬೀಳ್ತಾರೆ, ಯಾಕೆ ಇದೆಲ್ಲ ಆಗ್ತಾರೆ ಕೇಳಿದ್ರೆ ನಮಗೆ ಒಬ್ಬ ಬೆಸ್ಟ್ ಫ್ರೆಂಡ್ ಇಲ್ಲ ಅಂತ ಕೊರಗ್ತಾರೆ. ಯಾಕೆ ಕೊರಗ್ತಾರೆ ಕೇಳಿದ್ರೆ ಕಾರಣ ಇದೆ. ನಮ್ಮ ಬಾಂಧವ್ಯವನ್ನು ಬಿಡ್ತಾ ಬಂದಿದೆ, ಹಂಚಿಕೊಳ್ಳಲಿಲ್ಲ. ನಾವು ಅದ್ರ ಹೇಳಿಕೆ ನಮಗೆ ಪುರ್ಸೋತಿಲ್ಲ, ಅವರಿಗೂ ಪುರ್ಸೋತಿಲ್ಲ. ಮೊದ್ಲೆಲ್ಲ ರಜೆಯಲ್ಲಿ ಅಜ್ಜಿ ಮನೆಗೆ ಹೋಗುದು, ಈಗ ಅಜ್ಜಿ ಮನೆಗೆ ಹೋದ್ರೆ ಅಜ್ಜಿ ಮನೆಯಲ್ಲಿ ಯಾರಿಲ್ಲ, ಅವ್ರು ಬೀಗ ಹಾಕಿ ಅವ್ರು ಜಾಬಿಗೆ ಹೋಗಿರ್ತಾ ಇರ್ತಾರೆ. ಹಾಗಾಗಿ ಅಂತ ಬಾಂಧವ್ಯಗಳನ್ನು ಕಳ್ಕೊಂಡಿದ್ದೇವೆ. ಅದು ಈ ಹಬ್ಬದ ದಿನದಲ್ಲಿ ಆದ್ರೂ ಕೊನೆಯ ಪಕ್ಷ ಸೇರಿ ಆ ಬಾಂಧವ್ಯಗಳು ನೆನಪಾಗ್ಲಿ ಅಂತ ನಾವು ಬಯಸ್ತೇವೆ. ಹಾಗಾದ್ರೆ ಕಡೆಯದಾಗಿ ನಮ್ಮ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ದೀಪಾವಳಿ ಹಬ್ಬಕ್ಕೆ ಏನ್ ಹೇಳ್ತೀರಾ? ಇನ್ನು ದೀಪಾವಳಿ ಹಬ್ಬವನ್ನ ಯಾವ ರೀತಿ ಆಚರಿಸಬೇಕು ಅಂತ ವೀಕ್ಷಕರಿಗೆ ಸಲಹೆಯನ್ನ ಕೊಡ್ತೀರಾ ಅಂತ? ಖಂಡಿತ ಹಬ್ಬ ಹರಿದಿನಗಳು ಮಾಡುವಾಗ ವ್ಯರ್ಥ ಅಂತ ಆಲೋಚನೆ ಮಾಡಬೇಡಿ. ಪ್ರತಿಯೊಂದು ಕೆಲಸ ಮಾಡುವಾಗ್ಲೂ ಕೂಡ ಅದರ ಹಿಂದೆ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಿ. ನೀವು ಮಾಡುವಂತ ಒಂದು ದೋಸೆ ಅರಿಯುವ ಕಲ್ಲು ರುಬ್ಬಿದ್ರಿ ಅಂತ ಇಟ್ಟುಕೊಳ್ಳುವ, ಇದು ಯಾವುದಕ್ಕೆ ಕೇಳಿದ್ರೆ ದೇವರ ಸಮರ್ಪಣೆಗೆ ಅಂತ ಆಲೋಚನೆ ಮಾಡಿ, ಅದು ಪುಣ್ಯವೇ. ಹಾಗಾಗಿ ಕೇವಲ ಆರತಿ ಬೆಳಗಿದ್ರೆ ಮಾತ್ರ ಪುಣ್ಯ ಅಂತ ಅರ್ಥ ಅಲ್ಲ. ಇವತ್ತು ಬಡವರಿಗೆ ಬಗ್ಗರಿಗೆ ಎಲ್ರಿಗೂ ಕೂಡ ಒಂದು 4 ರೂಪಾಯಿ ಕೊಟ್ರೆ ಅಥವಾ ಯಾವುದೋ ವಸ್ತುಗಳನ್ನು ದಾನ ಮಾಡಿದ್ರೆ ಅದು ಪುಣ್ಯವೇ. ಹಾಗಾಗಿ ನಾವು ಮಾಡುವ ಸಂಪಾದನೆಯಲ್ಲಿ ಕೇವಲ ನಮ್ಮ ಸುಖ ಮಾತ್ರ ಅಲ್ಲ, ಇಡೀ ಎಲ್ಲರದ್ದು ಸುಖ ಇದೆ. ಇವತ್ತು ನಾವು ಮನೆಯಲ್ಲಿ ಪೂಜೆ ಮಾಡಿದ್ರೆ ಅದು ನಮಗೆ ಮಾತ್ರ ಅಲ್ಲ, ಕೊನೆಗೆ ಏನು ಹೇಳ್ತೇವೆ, ಸರ್ವೇ ಜನಾ ಸುಖಿನೋ ಭವಂತು. ಹಾಗಾಗಿ ಇವತ್ತು ಒಬ್ಬರ ಮನೆಯಲ್ಲಿ ಪೂಜೆ ಆದ್ರೆ, ಒಂದು ದೇವಸ್ಥಾನದಲ್ಲಿ ಪೂಜೆ ಆದ್ರೆ ಅದೇನು ಅವರಲ್ಲಿ ಮಾತ್ರ ಆಯ್ತು, ನಮ್ಮಲ್ಲಿ ಏನಿಲ್ಲ. ಅವರು ಪೂಜೆ ಮಾಡುವ ಲಕ್ಷ್ಯ ಇಡೀ ಲೋಕ ರಾಷ್ಟ್ರಕ್ಕೆ ಕ್ಷೇಮ ಆಗ್ಲಿ. ಇವತ್ತು ಹಬ್ಬ ಹರಿದಿನಗಳು ನಾವು ನಮ್ಮ ಮನೆಗಳಲ್ಲಿ ಮಾಡಿದ್ರೆ ನಮಗೆ ಹೇಗೆ ಒಳ್ಳೇದಾಗತ್ತೋ ಇಡೀ ಲೋಕಕ್ಕೂ ಒಳ್ಳೇದಾಗತ್ತೆ. ಈ ಚಿಂತನೆಯಿಂದ ಮಾಡಿ ಅಂತ ನಾನು ಹೇಳ್ತಾ ಶಿಕ್ಷಕರಿಗೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಬಂದು ದೀಪಾವಳಿ ಹಬ್ಬದ ಬಗ್ಗೆ ಅದರ ಆಚರಣೆ ಬಗ್ಗೆ ಹೇಳ್ಕೊಡೋದಕ್ಕೆ ಧನ್ಯವಾದ ಸರ್. ಧನ್ಯವಾದಗಳು. ಎಸ್ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡಿದ್ದೀರಾ. ನಾಡಿನೆಲ್ಲೆಡೆ ದೀಪಾವಳಿಯ ಸಂಭ್ರಮ ಆಚರಣೆ ಆಗ್ತಾ ಇದೆ. ದೀಪಾವಳಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಇದರಿಂದ ಸಿಗುವಂತಹ ಲಾಭಗಳೇನು, ಇದರ ಹಿನ್ನೆಲೆ ಏನು, ಮತ್ತು ಹಿಂದಿನ ದಿನಕ್ಕೂ ಇವತ್ತಿನ ದಿನಕ್ಕೂ ಈ ದೀಪಾವಳಿಯ ಆಚರಣೆ ವ್ಯತ್ಯಾಸಗಳು ಹೇಗಾಗ್ತಿದೆ, ಆಚರಣೆಗಳ ನೆಪದಲ್ಲಿ ಎಲ್ಲೋ ಒಂದು ಕಡೆ ಕೆಲಸದ ಒತ್ತಡದಲ್ಲಿ ಇಂತಹ ಆಚರಣೆಗಳ ಜೊತೆಗೆ ಸಂಬಂಧಗಳು ಕೂಡ ಎಲ್ಲೋ ಒಂದು ಕಡೆ ಬಿರುಕುಗೊಳ್ತಾ ಇದೆ. ಇದೆಲ್ಲವನ್ನ ಬಿಟ್ಟು ಹಬ್ಬ ಅಥವಾ ಸಂಬಂಧದ ವಿಷಯಕ್ಕೆ ಬಂದು ಎಲ್ಲರೂ ಕೂಡ ಒಟ್ಟಾಗಿ ಮಾಡೋಣ. ದೀಪಾವಳಿ ಹಬ್ಬ ಅನ್ನುವಂಥದ್ದು ಅಂಧಕಾರದಿಂದ ಬೆಳಕಿನೆಡೆಗೆ ಅಥವಾ ಮುಕ್ತಿನೆಡೆಗೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನಾವು ಸಾಗೋಣ. ನಾಡಿನೆಲ್ಲೆಡೆ ಕೂಡ ದೀಪಾವಳಿ ಸಂಭ್ರಮ ಆಗ್ತಾ ಇದೆ. ಮತ್ತೊಮ್ಮೆ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.